ನಮಸ್ತೆ ವೀಕ್ಷಕರೇ, ಮತ್ತೆ ಶುರುವಾಯಿತು ಟಿಪ್ಪು ಜಯಂತಿ ತಿಕ್ಕಾಟ. ಟಿಪ್ಪು ಜಯಂತಿಯಲ್ಲಿ ನಡೀತಿದೆಯಾ ರಾಜಕೀಯ ಗುದ್ದಾಟ? ಟಿಪ್ಪು ಜಯಂತಿ ಯಾರಿಗೆಷ್ಟು ಲಾಭ, ಯಾರಿಗೆ ನಷ್ಟ? ಇದೇ ಇವತ್ತಿನ ಪ್ರೈಮ್ ಟೈಮ್ ಡಿಬೇಟ್ ಟಿಪ್ಪು ತಿಕ್ಕಾಟ. ವೀಕ್ಷಕರೇ, ಭಾರತ ಎಂಬುದು ಒಂದು ಜಾತ್ಯತೀತ ರಾಷ್ಟ್ರ, ಪ್ರಜಾಪ್ರಭುತ್ವ ದೇಶ. ಈ ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಹಬ್ಬ ಹರಿದಿನಗಳಾಗಲಿ ಒಟ್ಟಾಗಿ ಆಚರಿಸ್ತೇವೆ. ಯಾವುದೇ ಧರ್ಮಕ್ಕೆ ಆಗಲಿ, ಯಾವುದೇ ಒಂದು ಪಂಗಡಕ್ಕಾಗಿ ಸೀಮಿತವಾಗಿರದೆ ಸರ್ಕಾರಿ ಹಬ್ಬವನ್ನಾಗಲಿ ಸರ್ಕಾರ ಆಚರಣೆಗಳನ್ನು ಒಟ್ಟಾಗಿ ಕೂಡಿಕೊಂಡು ಮಾಡ್ತೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆಚರಣೆ ಎಂಬುದು ಒಂದು ಬಾರಿ ಒಂದು ಕಾಂಟ್ರವರ್ಸಿಗೆ ಆಗಲಿ, ತುಂಬ ಒಂದು ಅದರಲ್ಲಿ ಎಸ್ಪೆಷಲಿ ಹೇಳುತ್ತಾರೆ ನವೆಂಬರಲ್ಲಿ ಕರ್ನಾಟಕದಲ್ಲಿ ಆಚರಿಸುವಂತಹ ಟಿಪ್ಪು ಜಯಂತಿಯಿಂದ ಪರ ವಿರೋಧಗಳು ತುಂಬ ಕೇಳಿಸಿ ಬರ್ತಾನೆ. ಇತ್ತೀಚಿನ ದಿನಗಳಲ್ಲಿ ಹೇಳುವುದಕ್ಕಿಂತ ಕಳೆದ 2-3 ವರ್ಷಗಳಿಂದ ತುಂಬಾ ಒಂದು ವಿರೋಧ ವ್ಯಕ್ತವಾಗ್ತಿದೆ. ಕರ್ನಾಟಕದಲ್ಲಿ 3 ವಿಭಾಗಗಳನ್ನು ಮಾಡಿದರೆ ಅದರಲ್ಲಿ 2 ವಿಭಾಗಗಳ ಜನತೆಯಿಂದ ಟಿಪ್ಪು ಜಯಂತಿ ಬೇಡ, ಟಿಪ್ಪು ಜಯಂತಿ ನಮಗೆ ಆಚರಣೆ ಬೇಡ ಅಂತ ಹೇಳ್ತಾರೆ. ಆದರೂ ಸಹ ಈ ಸರ್ಕಾರ ಆಚರಣೆ ಮಾಡಿಕೊಂಡು ಸರ್ಕಾರದಿಂದಲೇ ಆಚರಣೆ ಕೊಂಡು ಬಂದಿದೆ. ಆದರೆ ಈ ಸರ್ಕಾರದಿಂದ ಆಚರಣೆಸುವ ಟಿಪ್ಪು ಜಯಂತಿ ಯಾರಿಗೆ ಎಷ್ಟು ಲಾಭ ಆಗ್ತದೆ, ಯಾವ ರಾಜಕೀಯ ಪಕ್ಷಗಳ ನಿಜವಾಗಿ ಹೋರಾಟ ಮಾಡೋದು ಸರಿಯಾ, ಟಿಪ್ಪುವಿನ ಬಗ್ಗೆ ಆಚರಣೆ ಅಂದರೆ ಟಿಪ್ಪು ಜಯಂತಿ ಒಂದು ಆದರ್ಶಗಳು, ಅವನು ನಿಜವಾಗ್ಲೂ ಹೋರಾಟಗಾರನೇ, ಸ್ವತಂತ್ರ ಹೋರಾಟಗಾರನೇ, ಅವನ ಆದರ್ಶಗಳು ಯುವ ಪೀಳಿಗೆಗೆ ಅಗತ್ಯ ಇದೆಯಾ? ಈ ಬಗ್ಗೆ ಹಲವಾರು ಜನರಲ್ಲಿ ತುಂಬನೇ ಚಿಂತೆಯಲ್ಲಿದೆ. ಅದರಲ್ಲೂ ಸಹ ನಮ್ಮ ಕರಾವಳಿ ಭಾಗದಲ್ಲೂ ಸಹ ಹೇಗೂ ರಾಜ್ಯದಲ್ಲಿ ಅಂತಹ ಏನು ವಿರೋಧ ಕೂಡಿ ಬರ್ತಾ ಇದೆ, ಅದರಲ್ಲಿ ಸಹ ನಮ್ಮ ಕರಾವಳಿ ಭಾಗದಲ್ಲಿ ಸಹ ಹಲವಾರು ಜನರು ವಿರೋಧವಿದೆ. ಅದರಲ್ಲಿ ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ರಾಜ್ಯ ಸಂಚಾಲಕರ ಅಂತ ಹೇಳ್ಬೋದು ಸುನಿಲ್ ಕೇರ್ ಅವರ ಪ್ರೆಸ್ ಮೀಟನ್ನು ಮಾಡ್ತಾರೆ, ಅವರ ವಿರೋಧ ಇದೆ. ಹಾಗೂ ಇಂದು ಮಂಗಳೂರಿನಲ್ಲಿ ಭಾಗದಲ್ಲಿ ಅಂತ BJP ಅವರು ಪ್ರೊಟೆಸ್ಟ್ ಮಾಡ್ತಾರೆ. ಹಾಗೂ ಇವತ್ತು ಸಂಜೆ ಉಡುಪಿ BJP ವತಿಯಿಂದ ಪ್ರೊಟೆಸ್ಟ್ಗಳಾಯಿತು. ಅವರು ಯಾವ ರೀತಿ ಪ್ರೊಟೆಸ್ಟ್ ಮಾಡಿದ್ರು, ಏನು ಹೇಳಿ ಬಂದದನ್ನ ಒಂದು ವಿಡಿಯೋ ಇದೆ, ನೋಡ್ಕೊಂಡು ಬರೋಣ. ನಮ್ಮ ರಾಜ್ಯದ ಸಮ್ಮಿಶ್ರ ಸರ್ಕಾರ ನವೆಂಬರ್ 10ರಂದು ನಾಡಿದ್ದು ಒಬ್ಬ ಕನ್ನಡ ವಿರೋಧಿ, ಒಬ್ಬ ಹಿಂದೂ ವಿರೋಧಿ ಟಿಪ್ಪು ಸುಲ್ತಾನನ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದೆ. ಇದನ್ನ ವಿಶ್ವ ಹಿಂದೂ ಪರಿಷತ್ತು, ಬಜರಂಗ ದಳ ಮತ್ತು ಹಿಂದೂ ಜಾಗರಣ ವೇದಿಕೆ ಈ 3 ಸಂಘಟನೆಗಳು ಇದನ್ನ ವಿರೋಧ ಮಾಡ್ತದೆ. ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತದೆ. ಯಾಕಂತ ಹೇಳಿದ್ರೆ ಟಿಪ್ಪು ಸುಲ್ತಾನ್ ಒಬ್ಬ ಕನ್ನಡ ವಿರೋಧಿ ಆಗಿದ್ದ. ಅದಲ್ಲದೆ ಹಿಂದೂ ವಿರೋಧಿ ಯಾವ ರೀತಿ ಆಗಿತ್ತು ಅಂತ ಹೇಳಿದ್ರೆ, 100 ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಧ್ವಂಸ ಮಾಡಿ ಮಸೀದಿಯನ್ನು ಕಟ್ಟಿದಂತ ಒಬ್ಬ ಧರ್ಮದ್ರೋಹಿ. ಹಾಗೆಯೇ ಒಬ್ಬ ಕ್ರಿಶ್ಚಿಯನ್ ವಿರೋಧಿ ಆಗಿಲ್ಲ. ಮಂಗಳೂರಿನಲ್ಲಿ ಮತ್ತು ಇತರ ಭಾಗಗಳಲ್ಲಿ ಚರ್ಚುಗಳನ್ನು ಕೆಡವಿ ಅಲ್ಲಿರುವಂತಹ ಕ್ರಿಶ್ಚಿಯನ್ ಬಂಧುಗಳನ್ನ ಓಡಿಸಿದಂತ ಒಬ್ಬ ವ್ಯಕ್ತಿ ಟಿಪ್ಪು ಸುಲ್ತಾನ್. ಇಂಥ ಒಟ್ಟಾಗಿ ಪೂರ್ತಿಯಾಗಿ ಈ ರಾಜ್ಯದ ರಾಷ್ಟ್ರೀಯತೆಯ ಪರವಾಗಿ ದೇಶದ ವಿರುದ್ಧವಾಗಿರುವಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅದು ಟಿಪ್ಪು ಸುಲ್ತಾನ್. ಇಂತಹ ಟಿಪ್ಪು ಸುಲ್ತಾನನ ಜಯಂತಿಯನ್ನ ನಮ್ಮ ಇಡೀ ರಾಜ್ಯಕ್ಕೆ ನಾಗರಿಕ ಅದನ್ನ ನಾವು ಒಟ್ಟಿಗೆ ಕೈ ಸೇರೋಣ ಅಂತ ಎಲ್ಲ ಹೆಣ್ಮಕ್ಳು, ಮಕ್ಕಳು, ವೃದ್ಧರು ಎಲ್ಲರೂ ಕರ್ಕೊಂಡು ಹೋಗಿ ರಾತ್ರಿ ಅವತಾರಕ್ಕೆ ತಗೊಂಡು ಹೋಗ್ತಾರೆ. ಆ ಜಾಗದಲ್ಲಿ ಈ ಕಾಡಿನ ಪದಗಳಲ್ಲಿ ಇವನ್ನ ಸೈನಿಕರೇನಿದ್ದಾರೋ ತೋಪುಗಳು ಹಿಡ್ಕೊಂಡು ಅಲ್ಲಿ ಅವಿತುಕೊಂಡಿದ್ರು. ಬಂದು ಏನು ಅವತಾರ ಶುರು ಆಗ್ಬೇಕಂತ ಹೇಳುವ ಹೊತ್ತಿಗೆ ಅಲ್ಲಿಂದ ತೋಪಿನಿಂದ ಗುಂಡಿಂದ ಹೊಡೆದು ಸಾಧಾರಣ 78,000 ಕೊಡಗರನ್ನು ಅಲ್ಲಿ ಹತಗೆಯ್ದ. ಆಮೇಲೆ ಅಲ್ಲಿಂದ ಬಹಳಷ್ಟು ಕೊಡಗರನ್ನ ಕರ್ಕೊಂಡು ಶ್ರೀರಂಗಪಟ್ಟಣ ಹೊಡ್ತಾನೆ, ಮತಾಂತರ ಮಾಡ್ತಾನೆ, ಫೋರ್ಸ್ಫುಲಿ ಮಾಡ್ತಾನೆ. ಯಾವ ರೀತಿ ಯಾರು ಮತಾಂತರ ಆಗ್ತಾರೋ ಅವ್ರಿಗೆ ಏನೆಲ್ಲ ಪೊಸಿಷನ್ಸ್ ಅದು ಇದು ಕೊಟ್ಟು ತನ್ನ ರಾಜ್ಯದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ಮಾಡಕ್ ಹೊಡ್ತಾನೆ. ಆದ್ರೆ ಬಹಳಷ್ಟು ಮಂದಿ ಅದು ತಪ್ಪಿಸ್ಕೊಂಡು ವಾಪಸ್ ಬರ್ತಾರೆ. ಅವರು ಬಂದು ಈಗಲೂ ಆ ಅಪರಿ ಪರಂಪರೆ ಹೋದಾಗ, ಆ ಸ್ಥಳಕ್ಕೆ ಹೋದಾಗ ಈಗಲೂ ಕೂಡ ಆ ತಪ್ಪಿಸ್ಕೊಂಡು ಬಂದವರು ಹೇಳಿದ ಪ್ರಕಾರ ಈಗಲೂ ಕೂಡ ಅದನ್ನು ಪೂಜೆ ಇದೆಲ್ಲ ಸನ್ಮಾನ. ಕನ್ನಡ
ನರಹಂತಕ ಟಿಪ್ಪುವಿಗೆ, ನರಹಂತಕ ಟಿಪ್ಪುವಿಗೆ, ಬಡೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕಿ, ನರಹಂತಕ ಟಿಪ್ಪುವಿಗೆ, ಮತಾಂಧ ಟಿಪ್ಪುವಿಗೆ, ಕನ್ನಡ ವಿರೋಧ ಟಿಪ್ಪುವಿಗೆ, ಬಡೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ की, जनता पार्टी की। ಬರೋ ಭಾರತ್ ಮಾತಾ ಕಿ। ಇಡೀ ಕರ್ನಾಟಕದಲ್ಲಿ ಬಹುತೇಕ 2 ನಿಮಿಷ ಜನ ಟಿಪ್ಪು ಜಯಂತಿ ಬೇಡ 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 ಅಂತ ಹೇಳುವಾಗ ಹಿಟ್ಲರ್ ಜಯಂತಿಗೂ ಟಿಪ್ಪು ಜಯಂತಿಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿ ನಮ್ಮ ಅನೇಕ ಹಿರಿಯರುವಂತಹ ಸಂದರ್ಭದಲ್ಲಿ ನೀವು ಈ ವಿಶ್ವಾಸಕ್ಕೆ ಕೈ ಹಾಕಿರುವಂತಹ ಅಗತ್ಯ ಏನು ಅನ್ನೋದನ್ನ ನೀವು ಪ್ರಶ್ನೆ ಮಾಡಿಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ಯಾವುದಕ್ಕೋಸ್ಕರ ಟಿಪ್ಪು ಜಯಂತಿ? ಆ ಕೊಡಗಿನಲ್ಲಿರುವಂತ ಇಡೀ ದೇಶ ಕಾಯುವಂತ ಕೊಡಗಿನ ಜನ, ಆ ಜನರನ್ನ ಎದುರಿಸಿ ಕೊಲ್ಲಕ್ಕಾಗದೆ ಮೋಸ ಮಾಡಿ ಅವರನ್ನ ಸಂಧಾನಕ್ಕೆ ಕರೆದು ಸಾವಿರಾರು ಜನರ ರಕ್ತವನ್ನು ಹರಿಸಿದ್ರಲ್ಲ ಟಿಪ್ಪು, ಆ ಕಾರಣಕ್ಕೋಸ್ಕರ ಟಿಪ್ಪು ಜಯಂತಿಯ? ಕೊಡಗಿನ ಕೊಟ್ಟಪ್ಪನನ್ನು ಕೊಲೆ ಮಾಡೋದಕ್ಕೋಸ್ಕರ ಟಿಪ್ಪು ಜಯಂತಿಯ? ಈ 3 ವರ್ಷಗಳಲ್ಲಿ ಟಿಪ್ಪು ಜಯಂತಿ ಮಾಡಿದಂತ ಇದರಿಂದಾಗಿ ಯಾರಿಗಾದ್ರೂ ಲಾಭ ಆಯ್ತು ಯಾರಿಗೆ ಕೇಳಿದ್ರೆ ಅದು ಕಾಂಗ್ರೆಸ್ಗೆ ಆಗಿರ್ಬೋದು ಅನ್ನೋ ಗೊತ್ತಿಲ್ಲ. ಆದ್ರೆ 3 ಜನ ರಾಷ್ಟ್ರ ಪ್ರೇಮಿಗಳನ್ನ ಕೊಲೆಗೈದಿರುವಂತಹ ಒಂದೇ ಒಂದು ಜಯಂತಿ ಇದ್ರೆ ಅದು ಈ ಭಾರತ ದೇಶದಲ್ಲಿ ಟಿಪ್ಪು ಜಯಂತಿ ಮಾತ್ರ ಅನ್ನೋದನ್ನ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ನಾನು ಕುಮಾರಸ್ವಾಮಿ ಅವರಿಗೆ ಕೇಳಬೇಕು, ನಿಮಗೆ ಮಂಗಳೂರಲ್ಲಿರುವಂತಹ 60,000 ಮಂಗಳೂರಿನಲ್ಲಿರುವಂತಹ ಅಲ್ಲಿರುವಂತಹ ಆ ಇಗರ್ಜನ್ನ ಕೆಡವಿ 60,000 ಜನ ಕ್ರಿಶ್ಚಿಯನ್ನರನ್ನ ಸರಪಳಿಯಲ್ಲಿ ಬಂಧಿಸಿಕೊಂಡು ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರ ಆಚರಿಸುವಂತಹ ಟಿಪ್ಪು ಜಯಂತಿ, ಸರ್ಕಾರದ ವತಿಯಿಂದ ನಡೆಸುವಂಥ ಟಿಪ್ಪು ಜಯಂತಿ ಆಚರಣೆ ನವೆಂಬರ್ 10 ಅಂದರೆ ನಾಳೆ ನಡೀಲಿಕ್ಕಿದೆ. ಇದರ ಬಗ್ಗೆ ನಮ್ಮ ಕರಾವಳಿಯಲ್ಲಿ ಯಾವ ಸಂಘಟನೆಗಳು, ಯಾವ ರಾಜಕೀಯ ಪಕ್ಷಗಳ ಒಂದು ವಿರೋಧ ಇದೆ ಅಂತ ನೋಡಿದ್ರಿ. ಇದರ ಬಗ್ಗೆ ನಾವು ಚರ್ಚೆ ನಡೆಸಲಿಕ್ಕಿದ್ದೇವೆ. ನಮ್ಮ ಇವತ್ತಿನ ಸ್ಟುಡಿಯೋದಲ್ಲಿ ನನ್ನ ಮುಂದಿಗೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾದಂಥ ಪ್ರದೀಪ್ ಬೇಲಾಡಿಯವರಿದ್ದಾರೆ. ಪ್ರದೀಪ್ ಬೇಲಾಡಿಯವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ನಮ್ಮ BJPಯ ಜಿಲ್ಲಾ ಸಹವಕ್ತಾರರಾದಂಥ ಶಿವಕುಮಾರ್ ಅಂಬಲ್ಪಾಡಿಯವರಿದ್ದಾರೆ. ಶಿವಕುಮಾರ್ ಅಂಬಲ್ಪಾಡಿಯವರಿಗೂ ಸಹ ನಾನು ಸ್ವಾಗತವನ್ನು ಬಯಸ್ತೇನೆ. ಮೊದಲನೇದಾಗಿ ನಾನು ವಿಶ್ವ ಹಿಂದೂ ಪರಿಷತ್ನ ಪ್ರದೀಪ್ ಬೇಲಾಡಿಯವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ವಿಶ್ವ ಅಂದರೆ ಇವತ್ತು ನಾಳೆ ದಿನದಲ್ಲಿ ಟಿಪ್ಪು ಜಯಂತಿ ಅಂದರೆ ಸರ್ಕಾರದಿಂದ ಆಚರಿಸುವಂಥ ಟಿಪ್ಪು ಜಯಂತಿಗಳಿಗೆ ನಿಮ್ಮ ಸಂಘಟನೆಗಳಿಂದ ವಿರೋಧ ಯಾಕೆ? ಯಾಕಂದರೆ ಟಿಪ್ಪು ಜಯಂತಿ, ಇದು ಟಿಪ್ಪುವಿನ ಹೆಸರಲ್ಲಿ ಜಯಂತಿ ಮಾಡ್ತಾ ಇರೋದು ಇದೊಂದು ಆಶ್ಚರ್ಯ ಮತ್ತು ಅತ್ಯಂತ ಬೇಸರದ ಸಂಗತಿ. ಯಾಕಂದರೆ ಟಿಪ್ಪುವಿನ ಒಟ್ಟು ದಾಖಲೆಗಳನ್ನು, ಇತಿಹಾಸಗಳನ್ನು ತೆಗೆದು ನೋಡಿದಾಗ ಆವ ಟಿಪ್ಪು ಸುಲ್ತಾನ ಯಾವ ರೀತಿ ಈ ದೇಶದ ಮೇಲೆ, ಈ ಹಿಂದೂಗಳ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡಿದ್ದಾನೆ ಎಂದು ನಮ್ಮ ಇತಿಹಾಸದಲ್ಲಿ ಗೊತ್ತಾಗ್ತದೆ. ಅಂತಹ ಒಬ್ಬ ಮತಾಂಧ ಕ್ರೂರಿ ಟಿಪ್ಪು ಸುಲ್ತಾನನನ್ನ ಜಯಂತಿಯನ್ನ, ಆತನ ಟಿಪ್ಪು ಸುಲ್ತಾನನ ಒಟ್ಟು ವ್ಯಕ್ತಿತ್ವದಲ್ಲಿ ಆದರ್ಶ ಏನು ಸಿಗುತ್ತೋ ಈ ಮುಖ್ಯಮಂತ್ರಿಗಳು, ಈ ರಾಜ್ಯ ಸರ್ಕಾರಕ್ಕೆ ಅಂತ ನಮ್ಗಂತೂ ಗೊತ್ತಾಗ್ತಿಲ್ಲ. ಇದೊಂದು ಆಶ್ಚರ್ಯದ ಸಂಗತಿ. ಯಾಕಂದ್ರೆ ಆತನ ಒಟ್ಟು ಜೀವನ ಚರಿತ್ರೆಯಲ್ಲಿ ಬರ್ಕೊಂಡಿದ್ದಾನೆ, ನನ್ನ ಮೊದಲ ಉದ್ದೇಶ, ನನ್ನ ಒಟ್ಟು ಜೀವನದ ಉದ್ದೇಶನೇ ಈ ದೇಶವನ್ನು, ಈ ದಕ್ಷಿಣ ಭಾರತವನ್ನು ಇಸ್ಲಾಮೀಕರಣ ಮಾಡಬೇಕು, ಅದಕ್ಕೋಸ್ಕರ ನಾನು ಹೋರಾಟ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ನಾನು ಯುದ್ಧವನ್ನು ಮಾಡ್ತಾ ಇದ್ದೇನೆ ಅಂತ ಆತ ಹೇಳಿದ್ದಾನೆ. ಆದರೂ ಕೂಡ ಒಂದು ವರ್ಗದ ಜನರನ್ನ ಮೆಚ್ಚಿಸುವುದಕ್ಕೋಸ್ಕರ, ಓಲೈಸುವುದಕ್ಕೋಸ್ಕರ ಆತನ ಜನ್ಮವನ್ನು ಆಚರಣೆ ಮಾಡುವಂತಹದ್ದು ಇದೊಂದು ಓಲೈಕೆ ರಾಜಕಾರಣ ಅಂತ ಹೇಳ್ಬೋದು. ಓಲೈಕೆ ರಾಜಕಾರಣದಿಂದಾಗಿ ನೀವು ವಿರೋಧ ಮಾಡ್ತಾ ಇದ್ದೀರಿ. ಟಿಪ್ಪು ಒಂದು ಮುಸ್ಲಿಂ ವ್ಯಕ್ತಿ ಅಲ್ಲ, ಮುಸ್ಲಿಂ ವ್ಯಕ್ತಿಯಗೋಸ್ಕರ ಒಂದು ಆಚರಣೆಯಿಂದ ನಿಮಗೆ ಒಂದು ಸಿಟ್ಟಿನಿಂದ ನೀವು ರಾಜಕಾರಣ ಈ ರೀತಿಯ ವಿರೋಧ ಮಾಡ್ತಿದ್ದೀರಾ? ಸಿಟ್ಟಿನಿಂದ ಅಂತಲ್ಲ, ಒಟ್ಟು ಮುಸಲ್ಮಾನ ಅಥವಾ ಯಾವುದೇ ಜಾತಿ, ಆ ಜಾತಿಗೆ ಸೀಮಿತವಾಗಿ ಮಾತಾಡ್ತಾ ಇಲ್ಲ, ವಿರೋಧ ಮಾಡ್ತಾ ಇಲ್ಲ ನಮ್ಮ ಸಂಘಟನೆ. ನಾವು ಮಾಡ್ತಾ ಇರುವಂತಹ ವಿರೋಧ ಯಾಕಂದ್ರೆ ಅದರ ಹಿಂದೆ ನೋವು ಪಟ್ಟವರಿದ್ದಾರೆ. ಒಂದು 4 ಲಕ್ಷಕ್ಕೂ ಮಿಕ್ಕಿ ಹಿಂದೂಗಳನ್ನ ಆತ ಹತ್ಯೆ ಮಾಡಿದ್ದಾನೆ. ಕೇವಲ ಹಿಂದೂ ಸಮಾಜ ಅಂತ ಮಾತ್ರ ಅಲ್ಲ, ಕಾಫಿರರು ಅಂದ್ರೆ ಮುಸಲ್ಮಾನೇತರರು ಇಲ್ಲಿ ನಮ್ಮ ಪಕ್ಕದ ಮಂಗಳೂರಲ್ಲಿ ನೋಡ್ಬೋದು, ಅಲ್ಲಿ ಒಂದು 80,000 ಜನ ಕ್ರೈಸ್ತರನ್ನ ಇಲ್ಲಿಂದ ಶ್ರೀರಂಗಪಟ್ಟಣ ಕರ್ಕೊಂಡು ಹೋಗ್ತಾನೆ ಆತ. ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ಒಂದು 10-11,000 ಜನ ವಾಪಸ್ ಬರ್ತಾರೆ. ಮಿಕ್ಕಿದ ಎಲ್ಲಾ ಕ್ರೈಸ್ತರನ್ನ ಹತ್ಯೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಒಂದು 27 ಚರ್ಚ್ಗಳಲ್ಲಿ ಒಂದು 25 ಚರ್ಚ್ಗಳನ್ನ ಆತ ನೆಲಸಮ ಮಾಡಿದ್ದಾನೆ. ಈ ರೀತಿ ಈ ಭಾರತದಲ್ಲಿ ಇದ್ದಂತಹ ಪ್ರಜೆಗಳನ್ನ ಯಾವುದೇ ಒಬ್ಬ ರಾಜ ತನ್ನ ದೇಶದ ಪ್ರಜೆಗಳನ್ನ ನಾಶ ಮಾಡದಿರುವಂತ, ಹತ್ಯೆ ಮಾಡುವಂತ ಉದಾಹರಣೆ ಇತಿಹಾಸದಲ್ಲಿ ಎಲ್ಲೂ ಕೂಡ ಇಲ್ಲ. ಆದ್ರೆ ಈ ಟಿಪ್ಪು ಅಂತ ಕೆಲಸವನ್ನ ಮಾಡಿದ್ದಾನೆ. ಆತ
ಕೇವಲ ಕನ್ನಡ ಪ್ರೇಮಿ ಏನ್ ಬೇಕಾದ್ರೂ ಹೇಳ್ಬೋದು, ಆದ್ರೆ ಆತ ಕನ್ನಡ ಪ್ರೇಮಿಯೂ ಅಲ್ಲ, ಆತ ಒಬ್ಬ ದೇಶದ್ರೋಹಿ, ದೇಶ ಪ್ರೇಮಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಆತ ಭಾರತದ ಮೇಲೆ ಬನ್ನಿ ದಾಳಿ ಮಾಡಿ ಅಂತ ಹೊರಗಿನ ದೇಶದ ರಾಜರುಗಳಿಗೆ ಪತ್ರವನ್ನು ಬರೀತಾನೆ. ಇಂತಹ ದಾಖಲೆಗಳು ನಮಗೆ ಇತಿಹಾಸದ ದಾಖಲೆಗಳಲ್ಲಿ ನೋಡ್ಬೋದು. ಅದಕ್ಕೋಸ್ಕರ ನಮ್ಮ ಒಟ್ಟು ಇಂತಹ ಆಚರಣೆಯನ್ನು ಮಾಡಬಾರ್ದು. ಟಿಪ್ಪು ಸುಲ್ತಾನನ ಜಯಂತಿ ಆಚರಣೆಯನ್ನು ಮಾಡುವುದಾದ್ರೆ ಇನ್ನು ಮುಂದಕ್ಕೆ ಬೇರೆ ಯಾವುದೋ ದಾವೂದ್ ಇಬ್ರಾಹಿಂನ ಆಚರಣೆಯನ್ನು ಮಾಡ್ಬೋದು, ಜನ್ಮವನ್ನ, ಅಥವಾ ಯಾವುದೋ ವೀರಪ್ಪನ ಜನ್ಮದಿನಾಚರಣೆ ಮಾಡ್ಬೋದು. ಇವರು ಒಂದ್ ಸ್ವಲ್ಪ ಜನರಿಗೆ ಏನು ಮಾಡ್ಲಿಲ್ಲ, ಆತ ಒಂದ್ ಸ್ವಲ್ಪ ಜನರಿಗೆ ನೀರಾವರಿ ಮಾಡಿದ, ಇನ್ಯಾವುದೋ ಅಭಿವೃದ್ಧಿ ಕೆಲಸ ಮಾಡಿದಾನೆ, ಅದಕ್ಕೋಸ್ಕರ ಜಯಂತಿಯನ್ನು ಮಾಡ್ತೇವೆ ಅಂತ ಇವರು ಸಬೂಬನ್ನು ಕೊಡ್ಬೋದು. ಅದರ ಹಿಂದಿರುವಂತ ನೋವು ಪಟ್ಟಂತ ಆತ್ಮಗಳಿಗೆ ಶಾಂತಿ ಸಿಗ್ಬೋದಾ? ಎಷ್ಟು ಜನ ಒಟ್ಟು ಮನೆಯನ್ನೇ ಕಳ್ಕೊಂಡಿದ್ದಾರೆ, ಜೀವನವನ್ನೇ ನಾಶ ಮಾಡಿಕೊಂಡಿದ್ದಾರೆ. ನಮ್ಮ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತಂದಿದ್ದಾನೆ, ಹಲವಾರು ಧರ್ಮಗಳಿಗೆ ಅವನು ತುಂಬಾ ಇದು ಮಾಡಿದ್ದಾನೆ. ಹಾಗಾಗಿ ನೀವು ವಿರೋಧವನ್ನು ವ್ಯಕ್ತಪಡಿಸ್ತಿದ್ರಿ. ಒಂದು ನಿಮಿಷ, ಒಂದು ಕರೆ ಇದೆ ನೋಡೋಣ. ಹಲೋ ಹಲೋ ಹಲೋ, ನಮಸ್ಕಾರ. ಹಾ ಸರ್, ನಮಸ್ತೆ. ಪೀರ್ ಮೊಹಮ್ಮದ್ ಹೇಳಿ. ಟಿಪ್ಪು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಹೊರಟಿದೆ ಸರ್ಕಾರ. ಆಲ್ರೆಡಿ 1-2 ವರ್ಷ ನೀನು ಜಯಂತಿ ಮಾಡಿದೆ. ಈಗ ಹೌದು, ನಾನು ಟಿಪ್ಪು ಜಯಂತಿ ಬಗ್ಗೆ ಆಗ್ಲಿ ಯಾರ ಪರ ವಿರೋಧವಾಗಿ ಮಾತಾಡ್ತಾ ಇಲ್ಲ. ನೋಡಿ, ಟಿಪ್ಪು ಅವನ ಪಿತ್ರಾರ್ಜಿತ ಆಸ್ತಿಯಾಗಿ ಬಂದ ಒಂದು ಸಾಮ್ರಾಜ್ಯದ ದೊರೆ. ಅವನ ಜನರಿಗೆ ಅವನಿಗೆ ಬೇಕಾದ ರೀತಿ ಮಾಡಿರಬಹುದು. ಉದಾಹರಣೆ, ಈಗ ನಮ್ಮ ಉತ್ತರ ಪ್ರದೇಶದ ಯೋಗಿ ಇದ್ದಾರೆ. 5 ವರ್ಷಕ್ಕೋಸ್ಕರ ಸರ್ವೇ ಜನ ಸುಖನ ಭವಂತು ಅಂತ ಭಾರತದ ಸಂವಿಧಾನದ ಎದುರಿನಲ್ಲಿ ಗೆದ್ದು ನಿಂತವರು. ಬರೇ ಅವನು ಹೋದಲ್ಲಿ ಅಯೋಧ್ಯೆ, ರಾಮಾಯಣ ಅದನ್ನೆಲ್ಲ ಮಾಡ್ತಾ ಇದ್ದ. ಇವರು ಎಲ್ಲಾ ಮುಸಲ್ಮಾನರ ಎಲ್ಲಾ ಜನರ ಅಭಿಪ್ರಾಯ ಇದೆ ಅದಕ್ಕೆ. ಹಾಗಿರುವಾಗ ಇದು 5 ವರ್ಷ, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಈ ರೀತಿ ಮಾಡುವಾಗ ಅಷ್ಟು ದೊಡ್ಡ ಒಂದು ಸಾಮ್ರಾಜ್ಯದ ಅರಸ ಅವನ ಆಳ್ವಿಕೆಗೆ ಅಡುಕು ಬಂದಾಗ ಏನಾದ್ರೂ ಮಾಡಿದ್ರೆ ಅವ ಬರೇ ವಿರೋಧಿಯ. ಅವನು ಮಾಡಿದ ಒಳಿತನ್ನ ಯಾಕೆ ಈ ಬಿಜೆಪಿ ಅವರು ಎತ್ತುವುದಿಲ್ಲ? ಅಂದ್ರೆ ಅವನು ತನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಿಕ್ಕೆ ಬೇರೆಯವರನ್ನು ವಧೆ ಮಾಡಿದ, ಸಾಮ್ರಾಜ್ಯವನ್ನು ಉಳಿಸಕ್ಕೆ ಇವರು ಅಂದ್ರೆ ತನ್ನಗೆ ಅಡ್ಡಿ ಬಂದವರನ್ನು ಕೊಲ್ತಾ ಹೋದ, ತನ್ನಗೆ ಸಾಮ್ರಾಜ್ಯಕ್ಕೆ ಅಡ್ಡಿ ಬಂದವರನ್ನು. ಬ್ರಿಟಿಷರು ಇಲ್ಲಿ ಬಂದಾಗ ಯಾರನ್ನೆಲ್ಲ ಕೊಲ್ಲಿಲ್ಲ, ಹಿಂದೂ ರಾಜರನ್ನು ಕೊಲ್ಲಿಲ್ವಾ? ಮತ್ತೆ ಹಾಗಾದ್ರೆ ಅವ ಮಠ ಮಂದಿರಗಳನ್ನು ಚರ್ಚ್ಗಳನ್ನು ಧ್ವಂಸ ಮಾಡಿದ್ರಲ್ಲಿ ಏನು ತಪ್ಪಿಲ್ಲ. ಅವನು ತನ್ನ ಅಂತ ಹೇಳುವುದಿಲ್ಲ. ಈಗ ಬಿಜೆಪಿ ಅವರು ಹೇಳ್ತಾರೆ 10,000 18,000 ಜನನು ಕರ್ಕೊಂಡು ಹೋದ, ಅದರಲ್ಲಿ ಇವರು ಒಬ್ಬರಂತೆ ಅವರು ಮಾತಾಡ್ತಾರೆ. ನೋಡಿ, ಇತಿಹಾಸವನ್ನು ನನಗೆ ಬೇಕಾದಾಗೆ ನಾವು ಹೇಳ್ಬೋದು, ಅವರಿಗೆ ಬೇಕಾದಾಗೆ ಅವರು ಹೇಳ್ಬೋದು. ಇತಿಹಾಸ ಎಂಬುದು ಈಗ ಬರೇ ಸುಳ್ಳು ಎಂಬುದು ಬರೇ ಸಣ್ಣ ವಿದ್ಯಾರ್ಥಿಗೆ ತಿಳಿದಾಗಿದೆ. ಇತಿಹಾಸ ಕಲಿಯುವಾಗ ಹೇಳ್ತಾನೆ, ಇವತ್ತು ನಾವು ಇದು ಓದ್ತೇವೆ, ನಾಳೆ ಅದು ಬೇರೆ ಆಗಿರ್ಬೋದು. ಉದಾಹರಣೆಗೆ ನಮ್ಮ ಪಠ್ಯ ಪುಸ್ತಕದಲ್ಲಿ ಟಿಪ್ಪು ಅಂತವ ಇಂಥವ ಅಂತ ಹೇಳಿದೆ. ಹೌದು. ಆದ್ರೆ ಈಗಿನ ಅರ್ಥ ಇವರು ಹೇಳುವ ಪ್ರಕಾರ ಟಿಪ್ಪು ದೊಡ್ಡ ಕಳ್ಳ ಅಂತೇಳಿ ಅರ್ಥ ಆಗ್ತದೆ. ನೋಡಿ, ಕಳ್ಳನ ಈಗ ಜಯಂತಿಗಳ ಆಚರಿಸುವಲ್ಲಿ ಅದು 1 ದಿನದ ಮಾತು. ಅದೀಗ ನೋಡಿ, ಈಗ ವಾಲ್ಮೀಕಿ ಜಯಂತಿ ಆಯ್ತು, ಅದು ಜಯಂತಿ ಆಯ್ತು, ಎಲ್ಲರಿಗೆ ನಾನು ಕೇಳ್ತೇನೆ, ಇನ್ನು ರಜೆ ವಾಲ್ಮೀಕಿ ಜಯಂತಿಗೆ ಅವನಿಗೆ ಗೊತ್ತೇ ಇಲ್ಲ. ಈಗ ವಾಲ್ಮೀಕಿ ಜಯಂತಿ ಎಂತದಂತ ಹೇಳಿ ಅವನಿಗೆ ಗೊತ್ತಿಲ್ಲ, ರಜೆಯಲ್ಲಿ ಮನೆಯಲ್ಲಿದ್ದಾನೆ. ಈಗ ಟಿಪ್ಪು ಸುಲ್ತಾನ್ ಜಯಂತಿ ಎಲ್ರಿಗೂ ಪ್ರಚಾರವಾಗಿದೆ, ಪ್ರಚಲಿತ ರೀತಿಯಲ್ಲಿದೆ. ಯಾಕೆ? ವಿರೋಧ ಜಾಸ್ತಿ ಆಗಿದೆ. ಸರ್, ಅಲ್ಲ ಸರ್, ಒಂದು ವಿಷಯ, ಇಂಥ ಗುದ್ದಾಟ, ಇಂಥ ಸಾವು ನೋವುಗಳು, ಇಂಥ ಒಂದು ಚರ್ಚೆ, ಇಂಥ ವಿರೋಧ ಇರುವಾಗ್ಲೂ ಸಹ ಸರ್ಕಾರ ಆಚರಿಸುವುದು ಸರಿಯಾ? ಸರ್ಕಾರ ಆಚರಿಸುವುದು ಸರಿ ಅಲ್ಲದಿದ್ರು ಸರ್ಕಾರವು ಕೇವಲ ಒಂದು ಮತೀಯ ಒಂದು ಕೋಮುವಾದ ಇದರ ಬಗ್ಗೆ ಹೇಗೆ ಆಚರಿಸ್ತದೋ ಅದೇ ರೀತಿಯಲ್ಲಿ ಇನ್ನೊಂದು ಬಗೆಯ ಕೋಮು ವಿರೋಧಿಗಳ ಬಗ್ಗೆ ಸುಮ್ಮನಿರುವುದು ತಪ್ಪಾಗ್ತದೆ. ಆದ್ದರಿಂದ ಅದು ಆಚರಿಸುವುದರಲ್ಲಿ ಇವರು ಹೇಗೆ ಪ್ರತಿಭಟನೆ ಮಾಡ್ತಾರೋ ಅದೇ ರೀತಿಯಲ್ಲಿ ಅವರು ಆಚರಿಸುವುದಲ್ಲಿ ಏನು ತಪ್ಪಿಲ್ಲ. ಹಿಂದೂಗಳ ಪರವಾಗಿ ಸರ್ಕಾರ ಉಂಟು. ಈಗ ಹೇಳಿದ್ರಲ್ಲ ಯೋಗಿ, ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ಹಿಂದೂಗಳಿಗೋಸ್ಕರ, ಅಲ್ಲಿ ಮುಸಲ್ಮಾನರು ಈಗ ಸುಮ್ಮನಿದ್ದಾರೆ. 5 ವರ್ಷದ ನಂತರ ಯೋಗಿ ಏನಾಗ್ತಾರೆ ಎಂಬುದು ಅವರಿಗೆ ತಿಳಿದಿದೆ. ಥ್ಯಾಂಕ್ ಯು ಸರ್, ಕಾಲ್ ಮಾಡಿ. ಥ್ಯಾಂಕ್ ಯು. ಅವರದ್ದು ಅನಿಸಿಕೆ ಹೇಳಿದ್ರು. ನಾನು ಬಿಜೆಪಿಯವರಲ್ಲ, ಶಿವಕುಮಾರ್ ಅಲ್ಲಿ ನೇರವಾಗಿ ಕೇಳುತ್ತೇನೆ. ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ, ಇವತ್ತು ಸಹ ಮಂಗಳೂರು ಭಾಗದಲ್ಲಿ ಪ್ರತಿಭಟನೆ ನಡೆಯಿತು, ಉಡುಪಿ ಭಾಗದಲ್ಲಿ ತಾವೇ ಮುಂದಾಳತ್ವ ನಡೆಸಿ ಪ್ರತಿಭಟನೆ ಮಾಡಿದ್ರಿ. ತಮ್ಮ ಪ್ರತಿಭಟನೆ ಯಾವ ರೀತಿ? ಅವರ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿದ್ದಾರೆ, ಅವರು ನಮ್ಮ ಮಠ ಮಂದಿರಗಳನ್ನು ಕೆಡವಿದ್ರು ಹೇಳಿದರು. ತಮ್ಮ ಪ್ರತಿಭಟನೆ ಯಾಕಾಗಿ? ಇವತ್ತು ಒಂದು ದಾರ್ಶನಿಕರು
ಅಥವಾ ಒಂದು ಸಾಮಾಜಿಕ ಮುಖಂಡರು ಸಮಾಜಕ್ಕೇನಾದರೂ ಒಳಿತನ್ನು ಮಾಡಿದಂಥ ನಾಯಕರ ಒಂದು ಜಯಂತಿಯನ್ನು ಆಚರಿಸುವಂಥದ್ದು ಒಂದು ಅರ್ಥಪೂರ್ಣ ಆಗಿರುತ್ತದೆ. ಉದಾಹರಣೆಗೆ ಅಬ್ದುಲ್ ಕಲಾಂ ಅವರು ನಮ್ಮ ಬ್ರಹ್ಮೋಸ್ ಕ್ಷಿಪಣಿಯ ಜನಕರು, ಹೌದು, ಅಥವಾ ಸಂತ ಶಿಶುನಾಳ ಶರೀಫರು, ಅಂಥವರು ಒಂದು ದಾರ್ಶನಿಕರು. ಅಂಥವರನ್ನು ಒಂದು ಮಾದರಿಯಾಗಿಟ್ಕೊಂಡ್ರೆ ಜಯಂತಿಯನ್ನು ಆಚರಿಸಿದರೆ ಮುಂದಿನ ಪೀಳಿಗೆಗೆ ಜನಾಂಗಕ್ಕಾದರೂ ಒಂದು ಸಂದೇಶ ಸಿಗ್ತದೆ. ಅವರ ಹೆಸರು ಸಹ ನೆನಪಲ್ಲಿ ಉಳಿತದೆ. ಅವರ ಮತ್ತೆ ಒಂದು ಜೀವನಾಂಶವನ್ನು ನಾವು ಏನಾದರೂ ಒಂದು ಸ್ಮರಿಸ್ಬೋದು. ಅದರಲ್ಲಿ ಆ ಜೀವನಾಂಶವನ್ನು ಓದಿದರೆ ಅಥವಾ ಪಠಣ ಮಾಡಿದರೆ ಅದರಲ್ಲಿ ಭಾಳಷ್ಟು ಒಳ್ಳೆಯ ಜೀವನ ಆದರ್ಶಗಳು ನಮಗೆ ಸಿಗ್ತದೆ. ಇವತ್ತು ಟಿಪ್ಪು ಜಯಂತಿ ಆಚರಣೆಗೆ ವಿರೋಧ ಯಾಕೆ ಅನ್ನುವಂಥ ವಿಚಾರವನ್ನು ನಾವು ಮಾಡಿದರೆ, ಈಗ ಮಿತ್ರರೊಬ್ಬರು ಕಾಲ್ ಮಾಡಿ ಮಾತಾಡಿದರು ನಿಮ್ಮ ಹತ್ರ, ಯೋಗಿಯವರ ಬಗ್ಗೆ ಕೂಡ ಹೇಳಿದರು. ಆದರೆ ಯೋಗಿಯವರು ಯಾವುದೇ ಹತ್ಯೆಯನ್ನು ಮಾಡಲಿಲ್ಲ. ಇವತ್ತು ನಾವು ಅಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಮಾಡಿದ್ರ ಹತ್ಯೆಗಳು ನೋಡಿ, ಸಿದ್ದರಾಮಯ್ಯರವರ ಆಚರಣೆ ಅವರ ಬಗ್ಗೆ ನಾನು ಮಾತಾಡ್ತಿಲ್ಲ. ಇವತ್ತು ಟಿಪ್ಪು ಸುಲ್ತಾನ್ ರವರ ಜಯಂತಿ ವಿರೋಧ ಯಾಕಂತ ಹೇಳಿದ್ರೆ, ವಿಶೇಷವಾಗಿ ಅವರು ನರಹಂತಕರು ಅನ್ನುವಂಥ ಒಂದು ಲೇಬಲ್ ಈಗ ಅಂಟಿಕೊಂಡಾಗಿ ಇದೆ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಮಂದಿ ಹಿಂದೂಗಳು, ಕ್ರಿಶ್ಚಿಯನ್ರು ಎಲ್ಲರ ಕಗ್ಗೊಲೆ ಆಗಿದೆ. ಒಂದು ಸೆಕೆಂಡ್ ಸರ್, ಒಂದು ಕಾಲ್ ಇದೆ. ಹಲೋ ಹಲೋ ಸರ್, ನಮಸ್ತೆ. ಎಲ್ಲಿಂದ ಸರ್? ಯಾರು ಕಾಲ್ ಮಾಡ್ತಿದ್ದೀರಿ? ಹೇಳಿ ಸರ್. ನಾನು ಹೇಳಿ ಸರ್, ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ನನ್ನ ಅಭಿಪ್ರಾಯ ಇದೆ, ಇತ್ತೀಚೆಗೆ ಜಯಮಾಲ್ರವರು ನಮ್ಮ ಸಚಿವರು ಅಂತ ಗೊತ್ತಿಲ್ಲ ಅಂತ ಹೇಳಿ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟಿಪ್ಪು ಮಾಡಿರುವಂತದ್ದನ್ನು ನಾನು ಹೇಳ್ತಾ ಇದ್ದೇನೆ. ನಮ್ಮದು ವಿ.ಟಿ. ಸಾಮಂತ ರಾಜರು ಇರುವಾಗ ಸಂಸ್ಕೃತಿಗೂ ಸಾಹಿತ್ಯರಿಗೂ ಅವರ ಆಶ್ರಯ ಕೊಟ್ಟಿದ್ದರಿಂದಾಗಿ ಕುಟುಂಬದ ಹೈದರಾಲಿ ಕೋಟೆಕೇರಿ ಅಂದ್ರೆ ಈಗ ಪಡಪಡಗಳು ಗಾಳಿಯನ್ನು ಮಾಡಿ ಕೂಡ ನಾಶ ಮಾಡಿದ್ದಾನೆ. ಆ ದೇಶ ಟಿಪ್ಪು ಕಾಲದಲ್ಲಿ ಮುಂದುವರೆದಿದೆ. ಟಿಪ್ಪುನ ವಿ.ಟಿ. ರೇವಪಟ್ಟಣದಲ್ಲಿ ಶೇಖಾಲಿ ಎಂಬ ನೌಕಾಧಿಕಾರಿ ಸ್ಥಳೀಯ ಜನರಿಗೆ ಸೈಕಲಾದ ಹಿಂಸೆಯನ್ನು ನೀಡಿರುವಂತದ್ದು ನಮ್ಮ ಈ ವಿ.ಟಿ. ಸಾಮಂತರ ಪುಸ್ತಕಗಳಿದೆ. ಹೊಂದಿದ್ದಾರೆ. ಶಂಶಿ ಸರ್, ನಿಮ್ಮ ಆಡಿಯೋ ಸರಿಯಾಗಿ ಕೇಳಿಸ್ತಾ ಇಲ್ಲ. ಹಲೋ, ಹೇಳಿ ಸರ್, ಹೇಳಿ. ಅಲ್ಲಿ ಶೇಖಾಲಿ ನೌಕಾಧಿಕಾರಿ ನಮ್ಮ ಹಿಂಸೆ ಕಾಲದಲ್ಲಿ ನಮ್ಮವರು ಕೊಂದಿದ್ದಾರೆ. ನಂತರ ಈಗ ಮಾಡಿದ್ದು ಟಿಪ್ಪು ಅವನ ಸೈನ್ಯವನ್ನು ಹಿಡಿದುಕೊಂಡು ನಮ್ಮಲ್ಲಿ ಜನರಿಗೆ ಹಿಂಸೆ ನೀಡಿ ನಮ್ಮ ಕರಾವಳಿ ಭಾಗದಲ್ಲಿ ಇರುವ ಜನರಿಗೂ ಉಪದ್ರ ನೀಡಿದ್ದಾರೆ. ಅಂತ ಈ ನೀತಿ ಕೆಟ್ಟಂತ ಟಿಪ್ಪುನ ಬಗ್ಗೆ ಇಲ್ಲಿ ಅವನ ದಿನವನ್ನು ಆಚರಣೆ ಮಾಡುವುದು ಮುಸ್ಲಿಮರಿಗೆ ದೂರವಾಗಿರುವಂತದ್ದು ಇವರಿಗೆ ಸರ್ಕಾರಕ್ಕೆ ಬೇಕಾಗಿದೆ. ಈಗ ಅಂದ್ರೆ ಸರ್ಕಾರ ಮಾಡ್ಕೊಂಡ್ರೆ ಮಾಡ್ಕೊಳ್ಳಿ, ದಕ್ಷಿಣ ಕನ್ನಡ ನಮ್ಮ ಕರಾವಳಿಗೆ ಬೇಡವೇ ಬೇಡ ಅಂತ ಹೇಳುದು. ಬೇಡವೇ ಬೇಡ. ಮತ್ತೆ ಜಯಮಂದ್ರವರು ದಕ್ಷಿಣ ಕನ್ನಡ ಇತಿಹಾಸವನ್ನು ನೋಡ್ಲಿ, ಹೌದು, ಅದು ನೋಡಿಕೊಂಡು ಮುಂದುವರಿಯಲಿ. ಈ ರೀತಿಯಂತ ಇದು ಅವರ ರಾಜಕೀಯ ಬೇರೆ ಈ ರೀತಿ ಮಾಡುವಂತದ್ದು ಸರಿಯಲ್ಲ. ಹೌದು, ಇದಕ್ಕೆ ವಿರೋಧ ಇದೆ ನಮ್ದು. ಅಂದ್ರೆ ಜನರಿಗೂ ನೋವುಂಟು ಮಾಡುವಂತ ಆಚರಣೆಗಳು ಬೇಡ ಅಂತ ಹೇಳುದು ತಾವು. ಬೇಡ ಇಲ್ಲ. ಓಕೆ ಸರ್, ಓಕೆ ಸರ್, ಓಕೆ, ಥ್ಯಾಂಕ್ ಯು. ಹೇಳಿ ಸರ್, ಹೇಳ್ತಾ ಇದ್ದೇನೆ. ಈಗ ಟಿಪ್ಪು ಮೂಲತಃ ಯಾವುದೇ ರಾಜನಲ್ಲ, ಹೈದರಾಲಿಯ ಮಗ ಟಿಪ್ಪು. ಇವತ್ತು 1780ರಲ್ಲಿ ಹೈದರಾಲಿ ಅವರ ಸಾಮಾನ್ಯ ಸೈನಿಕನಾಗಿ ನಮ್ಮ ಮೈಸೂರು ಆಸ್ಥಾನದ ರಾಜರ ಒಂದು ಸೈನ್ಯದಲ್ಲಿ ಸೇರಿಕೊಂಡವು. ಆ ಬಳಿಕ ಸೇನಾಧಿಪತಿಯಾದ ತನ್ನ ಒಂದು ಕೌಶಲ್ಯದಿಂದ ನೇತೃತ್ವವನ್ನು ವಹಿಸಿಕೊಂಡು ಆ ಬಳಿಕ ಏನಾಯ್ತು ಅಂತ ಹೇಳಿದರೆ ಆ ಮಹಾರಾಜರನ್ನೇ ಮೋಸದಿಂದ ಇವನು ಗೃಹಬಂಧನದಲ್ಲಿರಿಸಿ ರಾಜ್ಯದ ಒಂದು ಆಡಳಿತ ಚುಕ್ಕಾಣಿಯನ್ನು ಇಟ್ಕೊಂಡ. ಆ ಬಳಿಕ 1782ರಲ್ಲಿ ಅಲ್ಲಿ ನಡೆದಂಥ ಯುದ್ಧದಲ್ಲಿ, ಅದು ಮೈಸೂರು ಆಂಗ್ಲೋ ಯುದ್ಧ, ಮೈಸೂರು ಆಂಗ್ಲೋ ಯುದ್ಧದಲ್ಲಿ ಅವ ಹತನಾಗ್ತಾನೆ. ಅದು ಸರಿ ಸರ್. ನಿಮ್ಮ ವಿರೋಧದಲ್ಲಿ ಆ ಬಳಿಕ ಬಂದಂಥ ಟಿಪ್ಪು ಯಾವ ರೀತಿ ಹೈದರಾಲಿ ತನ್ನ ಒಂದು ರಾಜ್ಯವನ್ನು ವಿಸ್ತರಣೆ ಮಾಡಲಿಕ್ಕೆ ಅಥವಾ ಯುದ್ಧದಲ್ಲೇ ಕಾಲ ಕಳೆದನು, ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋಗಿ ಮತಾಂಧನಾಗಿ ಇವತ್ತು ದೊಡ್ಡ ದಾಖಲೆಯನ್ನು ಮಾಡಿದಂತಿದ್ರೆ ಇವತ್ತು ಟಿಪ್ಪು. ಯಾಕಂದರೆ ಅವರನ್ನು ಯಾವ ರೀತಿ ಮೈಸೂರು ಹುಲಿ ಅಂತ ಕರೀತಾರೆ ಅನ್ನುವಂಥದ್ದು ಖಂಡಿತವಾಗಿ ನಮಗೆ ಅರ್ಥವಾಗದಂಥ ಒಂದು ನಿಗೂಢತೆ ಅಂತ ಹೇಳ್ಬೋದು. ಒಬ್ಬ ಮತಾಂಧನ ಆಚರಣೆ ತಮಗೆ ಬೇಡ ಹೇಳುದು ತಾವು. ಮತಾಂಧನ ಆಚರಣೆ ಖಂಡಿತವಾಗಿ ಬೇಡ. ಅವನ ಪೌರುಷ ಇರ್ಬೋದು, ಪೌರುಷದ ಭಾಗ ಬೇರೆ. ಇವತ್ತು
32 ಬಾರಿ ಕೊಡಗರ ಮೇಲೆ ಆಕ್ರಮಣ ಮಾಡಿದ್ದಾನೆ. ಮಾಡಿದಂತ ಒಂದು ಮತಾಂಧ ಅಂತ ಇದ್ರೆ ಅದು ಇವತ್ತು ಟಿಪ್ಪು. ಸರಿ, ಆ ಬಳಿಕ 1 ಲಕ್ಷಕ್ಕೂ ಮಿಕ್ಕಿ ಕೊಡವರನ್ನು ಸಂಧಾನಕ್ಕಂತ ಕರೆಸಿ ಮೋಸದಿಂದ ಹತ್ಯೆಗೈಯುವಂತ ಒಂದು ನೀಚ ಕೆಲಸವನ್ನು ಮಾಡಿದಂತ ಒಂದು ರಾಜ ಸಾಮ್ರಾಟ ಅಂತ ಕಲಿಸಿಕೊಳ್ಳುತ್ತಿದ್ದಾರೆ. ಅದು ಕುಖ್ಯಾತಿ ಇರುವಂತದ್ದು ಈ ಟಿಪ್ಪುವಿಗೆ. ಹಾಗಾಗಿ ಅಂತ ಮತಾಂಧರದ ಕೊಲೆಗಡುಕರ ಒಂದು ಜಯಂತಿಯನ್ನ ನಮ್ಮ ಸರ್ಕಾರದ ವತಿಯಿಂದ ರಾಜ್ಯಾದ್ಯಂತ ಆಚರಿಸುವುದು ಹಾಗಾಗಿ ಬಿಜೆಪಿ ಪಕ್ಷ ಇದನ್ನು ವಿರೋಧಿಸ್ತದೆ. ಕಳೆದ ಬಾರಿ ಕೂಡ ವಿರೋಧ ಮಾಡಿದೆ, ಇವತ್ತು ಮಾಡಿದೆ, ಮುಂದಕ್ಕೂ ಮಾಡ್ತದೆ. ಓಕೆ ನೋಡಿದ್ರಲ್ಲ ವೀಕ್ಷಕರೇ, ಕೆಲವಾರು ವಿಷಯಗಳು. ಟಿಪ್ಪು ಒಬ್ಬ ಮತ ಅಂಧ, ಒಬ್ಬ ದೇಶದ್ರೋಹಿ, ಹಲವಾರು ಇದನ್ನು ಮತಾಂಧನನ್ನು ನಮ್ಮ ಧಾರ್ಮಿಕ ಭಾವನೆಗಳನ್ನು ಧಕ್ಕೆ ಮಾಡಿದ್ದಾನೆ. ಹಾಗಾಗಿ ನಾವು ಅವನ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲು ಬಿಡೋದಿಲ್ಲ ಅಂತ ಹೇಳುವ ನಮ್ಮ ನಾಯಕರು ಹೇಳ್ತಾ ಇದ್ದಾರೆ. ಇನ್ನಷ್ಟು ಚರ್ಚೆಯನ್ನು ಮಾಡುವ ಈ ಟಿಪ್ಪು ತಕರಾರು ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಟಿಪ್ಪು ತಕರಾರು ಪ್ರೈಮ್ ಟೈಮ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಟಿಪ್ಪು ಜಯಂತಿ ಬಗ್ಗೆ ಸಾಕಷ್ಟು ಮಾತಾಡ್ತವ್ರೆ, ಇನ್ನಷ್ಟು ಮಾತಾಡೋಣ. ನಾನು BJP ನಾಯಕರಲ್ಲಿ ಕೇಳ್ತೇನೆ, ಒಂದು ಚರ್ಚೆ ಮಾಡುವ ಒಂದು ಕಾಲ್ ಇದೆ. ಹಲೋ 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 ಸರ್, ನಮಸ್ತೆ. ಯಾರು ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ. ಹಾಂ ಸರ್, ಹೇಳಿ ಸರ್, ತಮ್ಮ ಹೆಸರು ಏನು ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಉಪ್ಪಿನಂಗಡಿಯಿಂದ. ಹಾಂ ಹೇಳಿ ಸರ್, ಹೆಸರು? ಹಲೋ. ಹಾಂ ಹೇಳಿ ಸರ್, ತಮ್ಮ ಹೆಸರು ಏನು ಸರ್? ಸರ್, ಟಿಪ್ಪು ಸುಲ್ತಾನ್ ಜಯಂತಿ ಅಂತ ಹೇಳಿದ್ರಲ್ಲ ಸರ್? ಹೌದು ಹೇಳಿ ಸರ್, ನಿಮ್ಮ ಅನಿಸಿಕೆ ಹೇಳಿ ಸರ್. ಟಿಪ್ಪು ಸುಲ್ತಾನ್ ಜಯಂತಿ ಒಂದು ಒಳ್ಳೆಯ ಜಯಂತಿ ಅಂತಾನೆ ಹೇಳ್ಬೋದು. ಅಲ್ಲಿ ನೀವು ಡಿಬೇಟ್ ಮಾಡುವಾಗ ಟಿಪ್ಪು ಪರ ಮತ್ತು ವಿರೋಧ ಇರಬೇಕು. ಇದು ಸಹ ನೀವು ಟಿಪ್ಪು ವಿರೋಧ ಇಬ್ಬರನ್ನು ಅಲ್ಲಿ ಕೂರಿಸಿದ್ದೀರಿ, ಟಿಪ್ಪು ಪರ ಅಲ್ಲಿ ಇಲ್ಲಲ್ಲ. ಅಲ್ಲೋ, ಅದು ವಿಷಯ ಏನಂದ್ರೆ ಸರ್, ಕಾಂಗ್ರೆಸ್ ನಾಯಕರು ಬರ್ತೇನೆ ಹೇಳಿದ್ರು, ಅವರು ಕಡೆ ಕ್ಷಣದಲ್ಲಿ ಬರಲಿಲ್ಲ. ಅವರು ಬರುತ್ತಾರೆ, ನಮ್ಮ ಸೀಟುಗಳನ್ನು ಅವರಿಗಾಗಿಯೇ ಕಾಯ್ದಿರಿಸಿದೆ. ಅವರು ಯಾವ ಸಂದರ್ಭದಲ್ಲಿ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಸೇರಿಕೊಳ್ಬಹುದು. ಮತ್ತೊಂದು 2 ಅನಿಸಿಕೆ ಹೇಳ್ತೇನೆ ಸರ್. ಖಂಡಿತ ಹೇಳಿ ಸರ್, ಹೇಳಿ. ಏನಂದ್ರೆ ಸರ್, ಮೊಟ್ಟ ಮೊದಲವರಿಗೆ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಮಿಲತ್ ಟಿಪ್ಪು ಸುಲ್ತಾನ್, ಒಂದನೇ ವಿಷಯ. ಎರಡನೇ ವಿಷಯ ಹೇಳಿ ಸರ್, ಖಂಡಿತ ಹೇಳಿ ಅನಿಸಿಕೆ ಹೇಳಿ. ಎರಡನೇ ವಿಷಯ, ಮೊದಲ ಸೈಂಟಿಸ್ಟ್ ಏನಂತ ಇದ್ದಾರೆ, ಅದು ಟಿಪ್ಪು ಸುಲ್ತಾನ್ ಮೊದಲು ರಾಕೆಟ್ ಕಂಡಿದ್ದ ವ್ಯಕ್ತಿ ಅಂತಾನು ಕರೀತಾರೆ. ಮತ್ತೆ ನಮ್ಮ ಶೃಂಗೇರಿಯಲ್ಲಿ ದೇವಸ್ಥಾನದಲ್ಲಿ ಅಲ್ಲಿ ಮರಾಠವರು ಯುದ್ಧ ಮಾಡುವಾಗ ಶೃಂಗೇರಿಯರಿಗೆ ಒಂದು ಬೆಂಬಲವಾಗಿ ನಿಂತರು ಇದೇ ಟಿಪ್ಪು ಸುಲ್ತಾನ್. ಹೇಳಿ ಸರ್, ಹೇಳಿ. ಶೃಂಗೇರಿಯಲ್ಲಿ ಪರವಾಗಿ ನಿಂತವನು ಟಿಪ್ಪು ಸುಲ್ತಾನ್. ಟಿಪ್ಪು ಸುಲ್ತಾನ್ ಅದೆಷ್ಟೋ ನೀವು ನೋಡ್ಬಹುದು. ಟಿಪ್ಪು ಸುಲ್ತಾನ್ ಒಂದು ಹಿನ್ನೆಲೆಯೇ ಇದೆ. ನೀವು ಅಲ್ಲಿ ಮೈಸೂರಲ್ಲಿ ಮತ್ತೆ ನೀವು ಕೇರಳದಲ್ಲಿ ಸಮೇತ ನೀವು ನೋಡ್ಬಹುದು. ಅಷ್ಟು ಮಾಹಿತಿ ಇದೆ ಅಂತ ಗೊತ್ತಿಲ್ಲ ನಿಮಗೆ. ಹಾಗಾದ್ರೆ ಟಿಪ್ಪುವಿನಲ್ಲಿ ನೋಡ್ಬಹುದು. ಅಂದ್ರೆ ಟಿಪ್ಪುವಿನಲ್ಲಿ ಸಾಕಷ್ಟು ಆದರ್ಶಗಳಿದೆ. ಟಿಪ್ಪು ಜಯಂತಿಯಲ್ಲಿ ಯಾವುದೇ ತೊಂದರೆ ಇಲ್ಲ, ಆಚರಿಸಬಹುದು ಅಂತ ಹೇಳುದು ನೀವು. ನಾಶ ಆದ ದೇವಸ್ಥಾನ. ಓಕೆ ಸರ್, ಧನ್ಯವಾದಗಳು. ಹೇಳಿ ಸರ್. ಪ್ರದೀಪ್ ಅಲ್ಲಿ ಕೇಳ್ತೇನೆ. ನಮ್ಮ ಕರಾವಳಿ ಭಾಗಕ್ಕೆ ಶೃಂಗೇರಿ ಹಾಗೂ ಕೆಲವಾರು ಆದರ್ಶಗಳು ನೀಡಿದ್ದಾನೆ. ಶೃಂಗೇರಿಯ ದೇವಾಲಯಗಳಲ್ಲಿ ಅವರು ಕೂಡ ಒಂದು ಪರವಾಗಿ ನಿಂತವರು. ಹಾಗಾಗಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡೋದು ಒಳ್ಳೆಯದು, ಯಾವುದರಲ್ಲಿ ತೊಂದರೆ ಇಲ್ಲ ಅಂತ ಹೇಳಿದರು. ಅವರು ಮಾತಾಡ್ತಿರ್ಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು, ಟಿಪ್ಪು ಈ ದೇಶದ ಮೊದಲ ಸ್ವಾತಂತ್ರ್ಯ ಸೇನಾನಿ ಅಂತ. ಈ ಮಾತನ್ನ ಒಪ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಟಿಪ್ಪುವಿನ ಏನು ಜಮಾನ ಇದ್ದಿದ್ದ ಯುಗ ಇರುವಂತದ್ದು 18ನೇ ಶತಮಾನಕ್ಕೆ ಮುಗಿಯುತ್ತಾ. ಒಂದು ಸ್ವಾತಂತ್ರ್ಯ ಸಂಗ್ರಾಮ ಆರಂಭ ಆಗಿರೋದು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ. ಅದೇನಿದ್ರು ಅಲ್ಲಿಂದ ನಂತರ ಹೋರಾಟ ಮಾಡಿರೋರು ನಾವು ಸ್ವಾತಂತ್ರ್ಯ ಸೇನಾನಿಗಳು, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರಂತ ನಾವು ಕರಿಬಹುದು. ಆದ್ರೆ ಅದಕ್ಕಿಂತ ಹಿಂದೆ ನೀವು ಹೋರಾಟ ಮಾಡಿದ್ದಾನೆ ಟಿಪ್ಪು ಸುಲ್ತಾನ. ಇವ ಕೇವಲ ತನ್ನ ರಾಜ್ಯಕ್ಕೋಸ್ಕರ, ತನ್ನ ಸಾಮ್ರಾಜ್ಯಕ್ಕೋಸ್ಕರ ಹೋರಾಟ ಮಾಡಿದ್ದಾನೆ. ಇವಕ್ಕೆ ಬರೀ ಬ್ರಿಟಿಷರ ಜೊತೆ ಮಾತ್ರ ಅಲ್ಲ, ಅದರ ಜೊತೆಗೆ ಮರಾಠರ ಜೊತೆ ಯುದ್ಧ ಮಾಡಿದ್ದಾನೆ, ಇನ್ನು ಬೇರೆ ಬೇರೆ ಸಾಮ್ರಾಜ್ಯ ಜೊತೆ ಯುದ್ಧ ಮಾಡಿದ್ದಾನೆ. ನಾನೊಂದು ಹೇಳಲಿಕ್ಕೆ ಇಚ್ಛಪಡ್ತೇನೆ. ನಮಗೆ ಬಂದ ಮಾಹಿತಿ ಪ್ರಕಾರ 2017ರಲ್ಲಿ ಆಗಸ್ಟ್ 9ರಂದು ಕೊಡಗಿನ KP ಮಂಜುನಾಥ್ ಎಂಬವರು ಒಂದು ಹೈಕೋರ್ಟಿಗೆ ಒಂದು IPL ಅನ್ನು ಹಾಕ್ತಾರೆ. ತನ್ನ ಸ್ವ ಇಚ್ಛೆಯ ಪ್ರಕಾರ ಒಂದು ಅರ್ಜಿಯನ್ನು ಹಾಕ್ತಾರೆ. ಏನಂತ ಹೇಳಿದ್ರೆ,
ಟಿಪ್ಪು ಒಬ್ಬ ನಾವು ಹೇಳಿದಾಗೆ ಸ್ವತಂತ್ರ ಹೋರಾಟಗಾರನ, ಅವನು ದೊರೆಯುವ ಅಂತ ಒಂದು ಹಾಕ್ತಾರೆ. ಆಗ ಕೋರ್ಟ್ ಜಸ್ಟಿಸ್ ಬೂದಿಹಾರ ಮತ್ತು ಚೀಫ್ ಜಸ್ಟಿಸ್ ಸುಬ್ರಾಯ ಮುಖರ್ಜಿ ಎಂಬ ಒಂದು ವಿಭಾಗೀಯ ಪೀಠ ಇಬ್ರು ಒಂದು ಕೋರ್ಟ್ ಅಲ್ಲಿ ಕೊಟ್ಟು ಅವರು ಏನು ತೀರ್ಪು ಕೊಡ್ತಾರೆ ಅಂತ ಹೇಳಿದ್ರೆ, ಟಿಪ್ಪು ಒಬ್ಬ ರಾಜ, ಅವನು ನನ್ನ ಸಾಮ್ರಾಜ್ಯವನ್ನು ಉಳಿಸಿಕೊಳ್ಳಿಕ್ಕೆ ಹೋರಾಟ ಮಾಡಿದನೆ ವಿನಃ ಅವನದ್ದು ಸ್ವಾತಂತ್ರ್ಯದಲ್ಲಿ ಹೋರಾಟ ಇಲ್ಲ, ಅವನು ಒಂದು ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲ ಅಂತ ಹೇಳಿ ಅವರೇನು IPL ಅನ್ನು ಅರ್ಜಿ ಹಾಕಿದಂತ ಕೊಡಗಿನ ಮಂಜುನಾಥ್ ಅವರಿಗೆ ಕೋರ್ಟ್ ನ್ಯಾಯಾಲಯ ತೀರ್ಪು ನೀಡುತ್ತೆ. ಹಾಗಾಗಿ ಅದರ ನಂತರ ಹಲವಾರು ಮಂದಿ ನ್ಯಾಯಾಲಯ ತೀರ್ಪು ನೀಡಿತಲ್ಲ ಹೋರಾಟಗಾರ ಅಲ್ಲ ಅಂತ ಹೇಳಿ, ಹಾಗಾಗಿ ಸಾಕಷ್ಟು ಕೊಡಗಿನಲ್ಲಿ ನಾವು ನೋಡ್ಬೋದು ಇವತ್ತಿಂದಲೇ ಸೆಕ್ಷನ್ ಜಾರಿಯಲ್ಲಿದೆ. ಕೊಡಗಿನಲ್ಲಿ ಟಿಪ್ಪು ಜಯಂತಿಗೆ ಭಾರಿ ವಿರೋಧ ಇದೆ. ಎಲ್ಲಿ ತನಕ 144 ಸೆಕ್ಷನ್ ಹಾಕಿದ್ದಾರೆ. ಸ್ವತಃ ನಮ್ಮ ರಾಜ್ಯ ಸರ್ಕಾರದ ವತಿಯಿಂದ ಜಿಲ್ಲಾಡಳಿತ ಏನು ಆಚರಿಸ್ತಾ ಇದೆಯಾ ಅಲ್ಲಿಯ SP ಅವರು ಹೇಳಿದ್ದಾರೆ, ತಮ್ಮ ಆಮಂತ್ರಣ ಪತ್ರಿಕೆಯ ಹೊರತುಪಡಿಸಿದವರಿಗೆ ಪ್ರವೇಶ ಇಲ್ಲ. ಈಗಾಗಲೇ ಇವತ್ತಿನ ಪೊಲೀಸ್ ತುಕಡಿಗಳು CRF ಏನೆಲ್ಲ ಇದೆ ಅವರ ಪಥಸಂಚಲನ ಕಾರ್ಯ ಮಾಡಿದ ಅಷ್ಟು ಒಂದು ಭದ್ರತೆಯಲ್ಲಿ ನಡೆಸಿದ ಅಂತ ಆಚರಣೆಗಳು ಬೇಕಾ? ಕೊಡಗಿನವರಿಗೆ ಟಿಪ್ಪುವಿನ ಬಗ್ಗೆ ಅಷ್ಟು ನೋವಿದೆ, ಅವರು ಅಷ್ಟು ನೋವನ್ನು ಉಂಡಿದ್ದಾರೆ ಅವರು. ಇದು ಸರ್ಕಾರ ನಮ್ಮ ತೆರಿಗೆಯಿಂದ ಮಾಡುವಂತಹ ಆಚರಣೆ, ಇಂಥ ಒಬ್ಬ ಧೂರ್ತನ ಆಚರಣೆಯನ್ನ ಮಾಡಬಾರ್ದಂತಲೇ ನಾವು ಹೇಳ್ತಾ ಇರೋದು. ಯಾಕಂದ್ರೆ ಯಾವ ಮಾನದಂಡವನ್ನು ನೀವು ಇಟ್ಕೊಂಡು ಆತನ ಜಯಂತಿಯನ್ನು ಮಾಡ್ತಾರೋ ಅದು ನಮ್ಗಂತೂ ಅರ್ಥ ಆಗದಿರುವಂತಹದ್ದು. ನಾವು ಚಿಕ್ಕಂದಿನಿಂದ ನಾವು ಸ್ಕೂಲ್ನಲ್ಲಿ ಏನು ನಾವು ಈಗ ಓದ್ಕೊಂಡು ಬಂದಿದ್ದೇವೆ, ಆ ಒಟ್ಟು ಪಠ್ಯಪುಸ್ತಕದಲ್ಲಿ ಬಂದಿರುವಂತದ್ದು ಟಿಪ್ಪು ಅನ್ನೋ ಒಬ್ಬ ಸ್ವಾತಂತ್ರ್ಯ ಸಂಗ್ರಾಮಿ, ಆತನೊಬ್ಬ ಮೈಸೂರಿನ ಹುಲಿ, ಈ ರೀತಿಯಾಗಿ ಚಿತ್ರಿಸಿ ಬರೆದಿದ್ದಾರೆ. ನಾವು ಕೇಳ್ತೀವಿ. ಹೌದು, ನಾವು ಬಾಲ್ಯದಲ್ಲಿ ಇರುವಾಗ ಅದನ್ನು ಒಪ್ಪಿದೆ. ಬಾಲ್ಯನೋ 4ನೇ 5ನೇ ತರಗತಿ ಹೈದರ್ ಅಲಿ ಮೈಸೂರಿನಲ್ಲಿ ಟಿಪ್ಪು ಜಯಂತಿ, ಟಿಪ್ಪು ಆಚರಣೆ ಹಾಗೆ ಹೀಗೆ ಅಂತ ಹೇಳಿ ಅವನದ್ದು ಆದರ್ಶಗಳು ಮೈಗೂಡಿಕೊಂಡೆ. ಈಗ ಬರುವಾಗ ಟಿಪ್ಪು ಒಂದು ಮತಾಂಧಿ ಆದ, ಜಿಹಾದಿ ಆದ, ನಮ್ಮ ಧಾರ್ಮಿಕ ವಿರೋಧಿ ಆದ. ಅದಕ್ಕೇನು ಹೇಳ್ತೀನಿ ನಾವು? ಯಾಕಂದ್ರೆ ನಮ್ಗೆ ಬಾಲ್ಯದಲ್ಲಿ ಅದು ಎಲ್ಲಿಂದ ಬಂದಿರುವಂತ ಗೊತ್ತಿರ್ಲಿಲ್ಲ. ನಮ್ಗೆ ಏನಿದ್ರು ಪಠ್ಯ ಪುಸ್ತಕವೇ ಆವಾಗ ಮಾಹಿತಿಗೆ ಮೂಲ, ನಾವು ಅಲ್ಲಿಂದಲೇ ಕಲ್ತ್ಕೊಂಡು ಬಂದಿರುವಂತ. ಆದರೆ ನಾವು ಬೆಳೆದಂತೆ ನಾವು ಬೇರೆ ಬೇರೆ ಮೂಲಗಳಿಂದ ಟಿಪ್ಪುವಿನ ನೈಜ ಸ್ವರೂಪವನ್ನು ತೆಗೆದು ನೋಡಿದಾಗ ಈತನೊಬ್ಬ ಎಷ್ಟು ದೊಡ್ಡ ಧೂರ್ತ ಅಂತ ಗೊತ್ತಾಯ್ತು. ಆದ್ರೆ ಈ ಪಠ್ಯ ಪುಸ್ತಕದಲ್ಲಿ ಯಾಕೆ ಈತನನ್ನು ಈ ರೀತಿ ವರ್ಣಿಸಿದ್ದಾರೆ, ಈತೊಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನೋಡಿದ್ರೆ ಅವು ಒಟ್ಟು ಇತಿಹಾಸ ಮತ್ತೆ ಪಠ್ಯಪುಸ್ತಕ ಬರೆಯುವಂತದ್ದು ಎಲ್ಲವೂ ಎಡಪಂಥೀಯ ಇತಿಹಾಸಗಾರರಿಂದ ಬರೆದಿರುವಂತಹದ್ದು. ಇದೊಂದು ಇತಿಹಾಸವನ್ನು ತಿರುಚಲಾಗಿದೆ, ಇದು ಖಂಡಿತ ತಿರುಚಲಾಗಿದೆ. ಇದು ಸತ್ಯವಾದ ಇತಿಹಾಸವನ್ನು ಈ ದೇಶದ ಈ ಮಣ್ಣಿನ ಮಕ್ಕಳಿಗೆ ಕಲಿಸಿಕೊಡ್ಲೇ ಇಲ್ಲ. ಈ ರೀತಿ ಒಟ್ಟು ಇತಿಹಾಸವನ್ನು ತಿರುಚಲಾಗಿದೆ. ತಿರುಚಿದ ಇತಿಹಾಸದಿಂದಾಗಿ ಇವತ್ತು ಟಿಪ್ಪು ಸುಲ್ತಾನ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ, ಕನ್ನಡ ಪ್ರೇಮಿ, ಇನ್ನೇನೋ ಆಗಿದ್ದಾನೆ. ಕನ್ನಡ ಪ್ರೇಮಿ ಅಂತ ಹೇಳಲಿಕ್ಕೆ ಇವರಿಗೆ ಅರ್ಹತೆನೇ ಇಲ್ಲ ಟಿಪ್ಪು ಸುಲ್ತಾನಿಗೆ. ನಾನು ಶಿವಕುಮಾರ್ ಅಲ್ಲಿ ಕೇಳ್ತೇನೆ, ಇಂಥ ಆಚರಣೆಗಳು ಈಗ ಟಿಪ್ಪು ಜಯಂತಿ ಆಚರಣೆ, ಒಂದು ಗಾಂಧಿ ಜಯಂತಿ ಆಚರಣೆ, ವಾಲ್ಮೀಕಿ ಜಯಂತಿ, ಈ ರೀತಿಯ ಆಚರಣೆಗಳು ಇರ್ತದೆ, ಸರ್ಕಾರದಿಂದ ಆಚರಿಸ್ತಾರೆ. ಆ ಸರ್ಕಾರದ ಬೇರೆ ಪಕ್ಷಗಳು ವಿಪಕ್ಷಗಳು ಇದ್ದಾರೆ, ಅವರ ಒಂದು ಸಹನ ಮತದಲ್ಲಿ ಅಂತ ಆಚರಣೆಗಳು ಬರುದಿಲ್ವೋ? ಆ್ಯಕ್ಚುಲಿ ಇತರ ಯಾವುದೇ ಆಚರಣೆಗಳಿಗೆ ಅಲ್ಲಿ ವಿರೋಧಗಳು ಇದ್ದಾಗೆ ಕಾಣುವುದಿಲ್ಲ. ಯಾಕಂತ ಹೇಳಿದ್ರೆ ವಾಲ್ಮೀಕಿ ಜಯಂತಿ ಇರ್ಬೋದು, ಹಲವಾರು ಜಯಂತಿಗಳನ್ನು ನಾವಿವತ್ತು ಆಚರಣೆ ಆಗುವಂಥದ್ದು ನೋಡ್ತೇವೆ. ಈ ಟಿಪ್ಪು ಜಯಂತಿ ಆಚರಣೆ ಆಗಿರುವಂಥದ್ದು 2015ರಿಂದ ಪ್ರಾರಂಭ ಆಯಿತು, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಿಂದ. ಆವಾಗಲೇ ಭಾಳಷ್ಟು ವಿರೋಧಗಳು ಇತ್ತು. ಕಳೆದ ಬಾರಿ ಕೂಡ ಭಾಳಷ್ಟು ಸಾವು ನೋವು ಆಗಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ಮಂಗಳೂರು ಕೊಡಗಿನಲ್ಲಿ ಭಾಳ ದೊಡ್ಡ ಕುಟ್ಟಪ್ಪ ಅನ್ನುವಂಥವರ ಅಲ್ಲಿ ಮೃತ್ಯು ಆಗಿರುವಂಥದ್ದು ಇರ್ಬೋದು, ದೊಡ್ಡ ಮಟ್ಟದ ಅಲ್ಲಿ ಒಂದು ಹೋರಾಟ ಆಗಿದೆ. ಇವತ್ತು ಅಲ್ಲಿ ನೆರೆಯಿಂದಾಗಿ ಭಾಳಷ್ಟು ಅತಿವೃಷ್ಟಿಯಿಂದಾಗಿ ತೊಂದರೆಯನ್ನು ಅನುಭವಿಸಿರುವಂಥ ಸಂಕಷ್ಟದಲ್ಲಿದ್ದಾರೆ ಜನರು. ಸಂಕಷ್ಟದಲ್ಲಿರುವಂಥ ಸಂದರ್ಭದಲ್ಲಿ ಕೂಡ ಇವತ್ತು ಕೊಡಗಿನಲ್ಲಿ ಕೂಡ ಈ ಒಂದು ಆಚರಣೆ ಆಗ್ತಾ ಇದೆ ಅಂತ ಹೇಳಿದರೆ ಆ ಟಿಪ್ಪುವಿನ ಒಂದು ಕ್ರೌರ್ಯ ಇವತ್ತು ಕೂಡ ಬಿಂಬಿಸ್ತಾ ಇದ್ದಾರೆ ಈ ಮೂಲಕ ಅಂತೇಳಿ ನಾವು ಭಾವಿಸ್ತೀವಿ. ಮತ್ತೊಂದು ತಮ್ಮಲ್ಲಿ ಕ್ವಶನ್, ಒಂದು ಆನ್ಸರ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೀನಿ. 2011ರಲ್ಲಿ ಒಂದು ಸರ್ಕಾರದ ವತಿಯಿಂದ ಒಂದು ಟಿಪ್ಪು ಸುಲ್ತಾನ್ ಪುಸ್ತಕ ಬರುತ್ತೆ. ಟಿಪ್ಪು ಸುಲ್ತಾನ್ ದ ಲೆಜೆಂಡ್ ಆಫ್ ದ ಅಡ್ವಾಂಟೇಜ್ ಏನೋ ಒಂದು ಪುಸ್ತಕ ಬರುತ್ತದೆ. ಅದು ಕೂಡ ಸರ್ಕಾರದಿಂದಲೇ ಮುದ್ರಿತವಾದಂಥ ಪುಸ್ತಕ. ಅದು ಕೂಡ ತಮ್ಮ ಸರ್ಕಾರ BJP ಸರ್ಕಾರ ಇರುವಾಗಲೇ, ಮಾನ್ಯ ಜಗದೀಶ್ ಶೆಟ್ಟರ್ ಇರುವಾಗಲೇ ಅದು ಪುಸ್ತಕ ಬಿಡುಗಡೆ ಆಗ್ತದೆ. 2012ರಲ್ಲಿ ಕಾಣ್ತದೆ. ಅಲ್ಲಿಗೆ ಆ ಪುಸ್ತಕವನ್ನು ಅಫಿಷಿಯಲ್ ಆಗಿ ಸರ್ಕಾರದಿಂದಲೇ ಒಂದು ಬಿಡುಗಡೆ ಮಾಡ್ತಾರೆ. ಅದಕ್ಕೆ ತಾವೇನು ಮಾಡ್ತೀರಿ? ಅದರಲ್ಲಿ ಈ ಮಾಹಿತಿಗಳು ಇದೆ ಅನ್ನುವ ಹಾಗಾಗಿ ಕಾಂಗ್ರೆಸ್ನವರು ಹೇಳುವ ಪ್ರಕಾರ 2012ರಲ್ಲಿ ಆ ಪುಸ್ತಕ ಬಿಡುಗಡೆ ಆಗ್ತದೆ. ಆ ಬಿಡುಗಡೆ ಆದ ನಂತರ ಒಂದು ಅವರಿಗೆ ಸಹ ಒಂದು ಸರ್ಕಾರಕ್ಕೆ ಸಹ ಟಿಪ್ಪಿನ ಮೇಲೆ ಒಂದು ಒಲವಿದೆ ಅಂತ ಕಾಣ್ತದೆ. ಆಗ ನಾವು 2012ರಲ್ಲಿ ಒಂದು ಸರ್ಕಾರಕ್ಕೆ ಪತ್ರ ಬರಿತೀವಿ, ಟಿಪ್ಪು ಸುಲ್ತಾನ್ನ ಒಂದು ಜಯಂತಿ ಆಚರಣೆ ಸರ್ಕಾರದಿಂದ ಆದ್ರೆ ಒಳ್ಳೆಯದು
ಹಾಗಾಗಿ ನಾವು ಒಂದು ಟಿಪ್ಪು ಬರೆದ ಪ್ರಕಾರ 2012ರಲ್ಲಿ 13ರ ಚುನಾವಣೆ ನಂತರ ಸಿದ್ದರಾಮಯ್ಯವರ ಸರ್ಕಾರ ಬರ್ತದೆ. ಆ ಸರ್ಕಾರದ ನಮ್ಮ ಒಂದು ಪತ್ರಕ್ಕೆ ಅವರು ಮಾನ್ಯತೆ ಕೊಟ್ಟು ಟಿಪ್ಪು ಸುಲ್ತಾನ್ನ ಸರ್ಕಾರದ ವತಿಯಿಂದ ಆಚರಣೆಯನ್ನು ಅವರು ಪ್ರಾರಂಭಿಸ್ತಾರೆ. ಹಾಗಾಗಿ ನಾವು ಪತ್ರ ಬರೆಯುವಾಗ ಬಿಜೆಪಿ ಸರ್ಕಾರ ಇದ್ದದ್ದು ಅಂತ ಹೇಳ್ತಾರೆ. ಪತ್ರ ಯಾರು ಬರೆದದ್ದು ಅಂತ ನೀವು ಹೇಳೋದು, ಬಿಜೆಪಿ ಅವರು ಖಂಡಿತ ಬರೀಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಪುಸ್ತಕಗಳು ಬರುವಂಥದ್ದು ಬೇರೆ ವಿಚಾರ. ಯಾಕಂತ ಹೇಳಿದ್ರೆ ನಮ್ಮ ಮಿತ್ರರು ಹೇಳಿದಾಗೆ ಪ್ರಾಥಮಿಕ ತರಗತಿಯಿಂದ ನಾವು ಟಿಪ್ಪು ಸುಲ್ತಾನ್ ಮೈಸೂರಿನ ಹುಲಿ ಅನ್ನುವಂಥದ್ದು ಓದಿಕೊಂಡು ಬಂದಿದ್ದೇವೆ. ಇವತ್ತು ಪುಸ್ತಕ ರಚಿಸುವಂಥದ್ದು ಅದು ಬೇರೆ ಭಾಗ, ಆಡಳಿತಾತ್ಮಕ ಇರುವಂಥದ್ದು ಒಂದು ಬೇರೆ ಭಾಗ. ಹಾಗಾಗಿ ಇವತ್ತು ಯಾವುದೇ ನಮಗೆ ಅರಿವಿದ್ದ ಹಾಗೆ ಮುಸ್ಲಿಂ ಕುಟುಂಬಗಳು ಇರುವುದು, ಮುಸ್ಲಿಂ ನಾಯಕರು ನಮಗೆ ಟಿಪ್ಪು ಸುಲ್ತಾನ್ ಜಯಂತಿ ಬೇಕು ಅಂಥೇಳಿ ಅಲ್ಲಿ ಸರ್ಕಾರವನ್ನು ಕೇಳಿದಿರುವಂಥದ್ದು ಪ್ರಕರಣ ಇರಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಇದು ಸರ್ಕಾರವೇ ಹಠಕ್ಕೆ ಬಿದ್ದು ಇದನ್ನು ಆಚರಿಸಬೇಕು. ಯಾಕಂತ ಹೇಳಿದರೆ ಒಂದು ವರ್ಗವನ್ನು ಓಲೈಸಲಿಕ್ಕೆ ವಿಶೇಷವಾಗಿ, ಅಥವಾ ಇನ್ನೊಂದು ವರ್ಗವನ್ನು ಇಲ್ಲ ಅಂತ ಹೇಳುವುದು ನೀವು ರಾಜಕೀಯವಾಗಿ ಇದು ಆಗುವಂಥದ್ದು. ಯಾಕಂತ ಹೇಳಿದರೆ 2015ರಲ್ಲಿ ಪ್ರಾರಂಭ ಆಯಿತು. ಆವತ್ತಿನಲ್ಲೇ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಅಲ್ಲಿ ನಮ್ಮ ವಿಧಾನಸೌಧದಲ್ಲಿ ವಿರೋಧ ಆಗಿದೆ. ಕಳೆದ ಬಾರಿ ಎಲ್ಲ ರಾಜ್ಯಾದ್ಯಂತ ಆಗುವಾಗಲೂ ಉಡುಪಿಯಲ್ಲಿ ಕೂಡ ನಾವು ಆಚರಣೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಆಗುವಾಗ ಅಲ್ಲಿ ನಾವು ಬಿಜೆಪಿ ವತಿಯಿಂದ ನಮ್ಮ ಜಿಲ್ಲಾಧ್ಯಕ್ಷರ ಮಟ್ಟ ರತ್ನಾಕರ್ ಹೆಗ್ಡೆ ಅವರ ನೇತೃತ್ವದಲ್ಲಿ ನಾವು ಅಲ್ಲಿ ಆಚರಣೆ ಆಗ್ತಿತ್ತು. ಅಲ್ಲಿ ಹೋದಾಗ ನಮ್ಮನ್ನು ಅಲ್ಲಿ ಬಂಧಿಸಲಾಯಿತು, ಆನಂತರ ಬಿಡುಗಡೆ ಮಾಡಿದ್ರು. ಈ ಸಲ ನಮ್ಮ ಕರಾವಳಿಯ ಪ್ರಮುಖವಾಗಿ ಬಿಜೆಪಿ ಶಾಸಕರು ಶಿಷ್ಟಾಚಾರ ಪ್ರೋಟೋಕಾಲ್ ಅಲ್ಲಿ ಏನು ನಮ್ಮ ಹೆಸರು ಹಾಕ್ತೀರಿ, ಖಂಡಿತವಾಗಿ ನಮ್ಮ ಹೆಸರು ಹಾಕಬಾರದು ಎಂಬುದು ಕೆಲ ದಿನಗಳ ಹಿಂದೆ ಡಿಸಿಗಳಿಗೆ ಪತ್ರ ಬರೀತಾರೆ. ಆದ್ರೂ ಸಹ ಅವರು ಉಡುಪಿ ಭಾಗದಲ್ಲಿ ಶಾಸಕರ ಹೆಸರನ್ನು ನಮೂದಿಸಿದ್ದಾರೆ. ಆದ್ರೂ ಕೂಡ ಇವತ್ತಿನ ಹೇಳುವ ಪ್ರಕಾರ ತಮ್ಮ ಶಾಸಕರಾದಂತ ಮೊನ್ನೆ ರಘುಪತಿ ಭಟ್ ಅವರು ಹೇಳ್ತಾರೆ ನನ್ನದು ಆದ್ರೂ ಸಹ ಹೆಸರು ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಈಗ ನಮ್ಮ ರಾಜ್ಯ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರಾದ ಶ್ರೀನಿವಾಸ್ ಪೂಜಾರಿ ಇವತ್ತು ಕೂಡ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಬಹಳಷ್ಟು ಉತ್ತಮ ಮಾತುಗಳನ್ನು ಹಾಡಿದ್ದಾರೆ. ನಮ್ಮ ಟಿಪ್ಪುವಿನ ಕ್ರೌರ್ಯದ ಬಗ್ಗೆ ಬೆಳಕು ಚೆಲ್ಲುವಂಥ ಮಾತನ್ನು ಆಡಿದ್ದಾರೆ ಪ್ರತಿಭಟನೆಯಲ್ಲಿ. ಅವರು ಕೂಡ ಪತ್ರ ಬರೆದಿದ್ದಾರೆ, ನಾವು ನಮ್ಮ ಪತ್ರಿಕೆ ಆಹ್ವಾನ ಪತ್ರೆಯಲ್ಲಿ ಹಾಕಬೇಡಿ ಅಂತ. ರಘುಪತಿ ಭಟ್ರವರು ನಮ್ಮ ಉಡುಪಿ ಶಾಸಕರು ಬರೆದಿದ್ದಾರೆ. ಎಲ್ಲ ಶಾಸಕರು, ಉಡುಪಿ ಎಲ್ಲ ಶಾಸಕರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದಿಲ್ಲ. ಯಾಕಂತ ಹೇಳಿದರೆ ಜನವಿರೋಧಿ ನೀತಿ ಇದು. BJP ನಮ್ಮ ರಾಜ್ಯದ JDS ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿಗೆ ಇದೊಂದು ಜ್ವಲಂತ ಉದಾಹರಣೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಸಾಧಾರಣ 1/3 ಭಾಗದ ಜನತೆ ಇವತ್ತು ಈ ಒಂದು ಕಾರ್ಯಕ್ರಮ ಬೇಡ ನಮಗೆ ಅಂತ ಹೇಳುವಾಗ ಅದನ್ನು ಹಠಕ್ಕೆ ಬಿದ್ದು ಮಾಡಲೇಬೇಕು. ಯಾಕಂತೇಳಿ ಒಂದು ವರ್ಗವನ್ನು ತುಷ್ಟೀಕರಣ ಮಾಡುವಂಥ ಒಂದೇ ಉದ್ದೇಶದಿಂದ ಅಥವಾ ಇನ್ನೊಂದು ವರ್ಗಕ್ಕೆ ನೋವು ಕೊಡಬೇಕು ಅನ್ನೋ ಉದ್ದೇಶ ಮಾಡುವಂಥದ್ದು ಅಂತ ಹೇಳುವಂಥದ್ದು ಮೇಲ್ನೋಟ ಕಂಡು. ಹಲೋ ಸರ್, ನಮಸ್ತೆ. ಯಾರು ಸರ್, ಎಲ್ಲಿಂದ ಕಾಲ್ ಮಾಡ್ತಿದ್ರಿ? ಸರ್, ಇದು ಪುತ್ತೂರಿಂದ. ಹೇಳಿ ಸರ್, ತಮ್ಮ ಹೆಸರು? ಸರ್, ಟಿಪ್ಪುವಿನ ಬಗ್ಗೆ ಒಂದು ಅನಿಸಿಕೆ ಹೇಳ್ತೇನೆ. ಖಂಡಿತ ಹೇಳಿ ಸರ್. ಸರ್, ಇವಾಗ ಟಿಪ್ಪು ಅಂತ ಹೇಳ್ತೀರಿ. ಟಿಪ್ಪು ಒಂದು ನಾಸದ, ಅಲ್ಲಿ ಅಮೆರಿಕದಲ್ಲಿ ಏನಿದೆ ನಾಸದ ಸಂಸ್ಥೆ, ಅಲ್ಲಿ ಸಹ ಟಿಪ್ಪುವಿನ ಫೋಟೋ ಇದೆ ಅಂತೆ. ಅಬ್ದುಲ್ ಕಲಾಂ ಅವರು ಹೋಗಿ ಬಂದು ಹೇಳಿದ್ದಾರೆ. ಒಂದನೇ ವಿಚಾರ. ಎರಡನೇ ವಿಚಾರ ಹೇಳಿ ಸರ್, ಖಂಡಿತ ಹೇಳಿ. ಎರಡನೇ ವಿಚಾರ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ನಾನಿದ್ದೆ, ದುಬೈಯಲ್ಲಿ. ಅಲ್ಲಿ ಒಂದು ಕಾರ್ ಉಂಟು ಟಿಪ್ಪು ಸುಲ್ತಾನ್ ಅಂತ. ಎಷ್ಟು ಹೆಮ್ಮೆ ಇರ್ಬೇಕು ನಾವು ನೋಡಿ. ನಾವು ಕರ್ನಾಟಕದಲ್ಲಿ ಆಗಿ ಅಲ್ಲಿ ಸಹ ನಮ್ಮ ಹೆಸರಿನ ಕರ್ನಾಟಕದ ಒಬ್ಬ ವ್ಯಕ್ತಿಯ ಒಂದು ಕಾರ್ ಇದೆ ಅಂದ್ರೆ ತುಂಬಾ ಸಂತೋಷದ ವಿಷಯ ಅಲ್ವಾ? ಹಾಗೆಲ್ಲ ಇರುವಾಗ ಟಿಪ್ಪು ಜಯಂತಿ ವಿರೋಧ ಮಾಡ್ಲಿ ತೊಂದ್ರೆ ಇಲ್ಲ, ಆದ್ರೆ ಟಿಪ್ಪುವಿನ ಬಗ್ಗೆ ವಿರುದ್ಧ ಮಾತಾಡುದು, ಏನೆಲ್ಲ ಸುಳ್ಳು ಆರೋಪ ಮಾಡುದು, ಅದು ಖಂಡಿತವಾಗಿಯೂ ತಪ್ಪು. ನಮ್ಮ ಅನಿಸಿಕೆ ಅಷ್ಟು. ಅದಲ್ಲದೆ ಮಹಾತ್ಮ ಗಾಂಧೀಜಿ ಅವರು ಸಹ ಹೇಳಿದ್ದಾರೆ ಟಿಪ್ಪು ಸುಲ್ತಾನ್ ಒಳ್ಳೆ ಒಂದು ಅನಿಸಿಕೆ ಏನಂದ್ರೆ ಒಳ್ಳೆ ವ್ಯಕ್ತಿ, ಸ್ವತಂತ್ರ ಹೋರಾಟಗಾರ ಅಂತ ಹೇಳುವಾಗ ಸುಮ್ಮನೆ ಇಲ್ಲದೆ ಆರೋಪ ಮಾಡೋದು ಸರಿಯಲ್ಲ ಅಂತ ನಮ್ಮ ಅಭಿಪ್ರಾಯ. ಓಕೆ ಸರ್, ಓಕೆ, ಧನ್ಯವಾದ. ಓಕೆ, ಅವರು ಹೇಳೋ ಪ್ರಕಾರ ಇಸ್ರೋದಲ್ಲಿ ಕೂಡ APJ ಅಬ್ದುಲ್ ಕಲಾಂ ಅನ್ನು ಅಲ್ಲಿ ಭೇಟಿ ನೀಡುವಾಗ ಟಿಪ್ಪುವಿನ ಒಂದು ಭಾವಚಿತ್ರವನ್ನು ನೋಡಿದ್ದಾರೆ. ಹಾಗೂ ಅರಬ್ ಕಂಟ್ರಿಗಳಲ್ಲಿ ಅವರು ಕೆಲಸ ಮಾಡ್ತಿದ್ದ ಅರಬ್ ಕಂಟ್ರಿಗಳಲ್ಲಿ ಕಾರನ್ನು ನೋಡಿಸಿದ್ದಾರೆ. ನಮ್ಮ ಒಂದು ದೇಶದ ವ್ಯಕ್ತಿ, ನಮ್ಮ ಒಂದು ರಾಜ್ಯದ ವ್ಯಕ್ತಿ ಆ ರೀತಿಯಲ್ಲಿ ಅಲ್ಲಿ ಹೊರದೇಶಗಳಲ್ಲಿ ಕೆಲಸ ಮಾಡುತ್ತಿರ್ಬೇಕಾದ್ರೆ ಅವರದ್ದು ಅಷ್ಟು ದೇಶ ಪ್ರೇಮ ಇರ್ಬೇಕಾದ್ರೆ ನಮ್ಗೆ ಹಾಕಿಲ್ಲ ಅವರ ಮೇಲೆ ದೇಶ ಪ್ರೇಮ ಅಂತ ಹೇಳುದು. ಅವರ ಪೌರುಷದ ಬಗ್ಗೆ ಇಲ್ಲಿ ಯಾರು ಅಲ್ಲಗಳಿಲ್ಲ ಅಥವಾ ಅವರನ್ನು ಆ ಮಟ್ಟಿಗೆ ಯಾರು ಕಡೆಗಣಿಸಲಿಲ್ಲ. ಇವತ್ತು ಒಂದೇ ಅಲ್ಲಿ ನೆಗೆಟಿವ್ ಪಾಯಿಂಟ್ ಇರುವಂಥದ್ದು ಅಂತ ಹೇಳಿದರೆ ಅವರು ಹಿಂದೂ ವಿರೋಧಿ. ಯಾಕಂದರೆ ಮಾನವ ಕುಲದ ವಿರೋಧ ಅಂತ ಹೇಳೋದು. ಯಾಕೆ ಕೇವಲ ಹಿಂದೂಗಳಲ್ಲ, ಅವರು ಹತ್ಯೆಗೆದ್ರೆ ಹಿಂದೂಗಳಿದ್ದಾರೆ, ಲಕ್ಷಾಂತರ ಹಿಂದೂಗಳು, ಲಕ್ಷಾಂತರ ಕ್ರಿಶ್ಚಿಯನ್ರು. ಯಾಕಂತೇಳಿ ಅದು ಮತಾಂಧ ಅಂತೇಳಿ ಅದು ಆ ಮೂಲಕ ಬಿಂಬಿತವಾಗ್ತದೆ ಅದು. ಯಾಕಂತೇಳಿ ಅವರ ಸೋರ್ಡ್ ಆಫ್
ಟಿಪ್ಪು ಸುಲ್ತಾನ್ ಅದರಲ್ಲಿ ಹಾಗೆ ಬರ್ದಿದೆ, ಕಾಫಿರನ್ನು ಕೊಲ್ಲಿಕ್ಕೆ ಇರುವಂಥದ್ದು. ಹಲೋ, ಕರೆಕ್ಟ್ ಹೇಳಿ ಸರ್, ಹೇಳಿ ಮುಂದುವರಿಸಿ. ಅವರ ಸೋರ್ಡ್ ಆಫ್ ಟಿಪ್ಪು ಸುಲ್ತಾನ್ ಅಲ್ಲಿ ಬರೆದಿರುವಂಥ ಅಕ್ಷರಗಳಲ್ಲೇ ನಮಗೆ ಅದೇ ಒಂದು ಜ್ವಲಂತ ಉದಾಹರಣೆ, ಜೀವಂತ ಸಾಕ್ಷಿ ಅದಕ್ಕೆ. ಯಾಕಂದರೆ ಯಾರು ಇಸ್ಲಾಮನ್ನು ಅಂತ ಆ ರೀತಿಯಲ್ಲಿ ನಂಬುವುದಿಲ್ಲ. ಕಾಫಿರರಿಗೆ ಈ ಖಡ್ಗಕ್ಕೆ ಅವರು ಸಿದ್ಧರಾಗಿರಬೇಕು ಅನ್ನುವಂಥ ರೀತಿ. ಪ್ರದೀಪ್ ಅವರಲ್ಲಿ ಕೇಳ್ತೇನೆ ನಾನು, ಇವರು ಹೇಳಿದ ಹಾಗೆ ಮುಂಚೆ ಒಂದು ಕಾಲರ್ ಹೇಳಿದ್ರು, ಶೃಂಗೇರಿಗೆ ಒಳ್ಳೆಯದು ಮಾಡಿದ್ದಾರೆ, ಹಾಗೂ ಕೆಲವು ಇಲ್ಲಿ ಮಂಗಳೂರು ಭಾಗದಲ್ಲಿ ಒಳ್ಳೆಯದು ಮಾಡಿದ್ದಾರೆ, ನೆಕ್ಸ್ಟ್ ಮೈಸೂರಿನಲ್ಲಿ ಶ್ರೀರಂಗಪಟ್ಟಣಕ್ಕೆ ಒಳ್ಳೆಯದು ಮಾಡಿದ್ದಾರೆ. ಹಾಗಾದರೆ ಇಂಥ ಒಳ್ಳೆ ಕೆಲಸ ಮಾಡಿದ್ದನ್ನು ತಾವು ಯಾಕೆ ಗುರುತಿಸುವುದಿಲ್ಲ? ನೀವು ಒಂದು ಧಾರ್ಮಿಕ ಭಾವನೆ ಧಕ್ಕೆ ಮಾಡ್ತೀರಿ, ಕ್ರಿಶ್ಚಿಯನ್ರನ್ನು ಹೊಡೆದುಳಿಸಿದ್ರು, ಮಠ ಮಂದಿರ ಹೊಡೆದುಳಿಸಿದ್ರು. ಹಾಗೆಯೇ ಇವರು ಹೇಳಿದರು, ಕೆಲವರು ವಿಭಿನ್ನವಾಗಿ ಬಿಂಬಿಸ್ತಾರೆ, ಅವನ ಒಂದು ಏನು ನೆಗೆಟಿವ್ ಪಾಯಿಂಟ್ ಇದೆ ಅದನ್ನು ಮಾತ್ರ ನೋಡ್ತಾರೆ, ಟಿಪ್ಪು ಮಾಡಿದ ಒಳ್ಳೆತನವನ್ನು ಮಾಡುವುದಿಲ್ಲ, ಅದಕ್ಕೆ ನಾವು ಹೆಮ್ಮೆ ಕೊಂಡಾಡುವುದಿಲ್ಲ. ಅದಕ್ಕೆ ತಾವೇನು ಮಾಡಿ? ಅಲ್ಲ, ಶೃಂಗೇರಿ ಮಠಕ್ಕೆ ಈತನ ಸ್ವಲ್ಪ ದತ್ತಿಯನ್ನು ಕೊಡ್ತಿರೋದು ಅದು ಆಗಿರ್ಬೋದು, ಸತ್ಯ ಆಗಿರ್ಬೋದು. ಆ ರೀತಿ ಬೇರೆ ಕಡೆ ಏನೋ ಆದ್ರೆ ಅದರ ಹಿಂದೆ ಒಂದು ಕಾರಣ ಇದೆ. ಈತ ಯುದ್ಧದಲ್ಲಿ ಹಲವಾರು ಯುದ್ಧದಲ್ಲಿ ಸೋಲ್ತಾನೆ, ಸೋತು ಖಿನ್ನತೆಗೊಳಗಾದಾಗ ಆತನಿಗೆ ನಂಬಿಕೆ ಇರುತ್ತೆ, ಆತನ ತಾಯಿಯ ಮಾತನ್ನು ಕೇಳ್ತಾನೆ, ಅದ್ರ ಜೊತೆಗೆ ಪೂರ್ಣಯ್ಯ ಅಂತ ಒಬ್ರು ಅವನಿಗೆ ಪಂಡಿತರಿರ್ತಾರೆ, ಅವರೆಲ್ಲ ಆ ಮಾತನ್ನ ಅವರಲ್ಲಿ ಹೇಳ್ತಾನೆ. ಈ ರೀತಿ ಸಮಸ್ಯೆಗಳಾದಾಗ ಅವರ ಮಾತಿನಿಂದ ಅವ ಪ್ರೇರಣೆ ಪಟ್ಟು ಜ್ಯೋತಿಷರ ಬಳಿ ಹೋಗಿ ಕೇಳ್ತಾನೆ. ಅವಾಗ ನೀನು ಹಿಂದೂ ದೇವಸ್ಥಾನಕ್ಕೆ ಸ್ವಲ್ಪ ಕಾಣಿಕೆಯನ್ನು ಕೊಟ್ಟರೆ ಮುಂದಿನ ಯುದ್ಧದಲ್ಲಿ ಗೆಲ್ಬಹುದು. ಆ ಕಾರಣಕ್ಕೋಸ್ಕರ ಒಟ್ಟು ನಮ್ಮನ್ನು ಸಾಯಿಸೋದಕ್ಕೋಸ್ಕರನೇ ನಮ್ಮ ದೇವರಲ್ಲೇ ಆತ ಬೇಡಿಕೊಳ್ತಾನೆ, ಅದಕ್ಕೋಸ್ಕರನೇ ಕಾಣಿಕೆಯನ್ನು ಕೊಡ್ತಾನೆ. ಅಷ್ಟಲ್ಲದೆ ಒಬ್ಬ ರಾಜನಾಗಿ ತನ್ನ ರಾಜ್ಯದಲ್ಲಿರುವಂತಹ ದೇವಸ್ಥಾನಗಳಿಗೆ, ಮಠ ಮಂದಿರಗಳಿಗೆ ಒಂದು ಕಾಣಿಕೆಗಳನ್ನು ಕೊಡೋದು ಒಂದು ದೊಡ್ಡ ವಿಚಾರ ಏನಲ್ಲ. ಎಲ್ಲೋ ಒಂದು ಸ್ವಲ್ಪ ಕೊಟ್ಟಿದ್ದಾನೆ. 1,000 ಜನರಿಗೆ ಊಟ ಕೊಟ್ಟು 10,000 ಜನರನ್ನು ಸಾಯಿಸಿದ್ರೆ ಆತನನ್ನ ಒಬ್ಬ ಸೆಕ್ಯುಲರ್ ಅಂತ ಹೇಳಲಿಕ್ಕೆ ಆಗುತ್ತಾ? ಒಂದು ಒಳ್ಳೆಯ ವ್ಯಕ್ತಿ ಅಂತ ಹೇಳಲಿಕ್ಕೆ ಸಾಧ್ಯನಾ? ಅಂದ್ರೆ ಸಾಯುವ ಕಾಲಕ್ಕೆ ಸಾಯುವಿನ ಭಯದಲ್ಲಿ ತಾಯಿ ಹೇಳಿದಾಗೆ ದೇವರ ಮೊರೆ ಹೋಗ್ತಾನೆ ಅಷ್ಟೇ. ಅದರ ನಂತರ ಒಳ್ಳೆ ಒಂದು ವ್ಯಕ್ತಿಯಾಗಿ ಹೊರಹೊಮ್ಮತಾನೆ. ಅದರ ಮುಂಚೆ ಮಾಡಿದ ಪಾಪದ ಒಂದು ಪ್ರಾಯಶ್ಚಿತಗೋಸ್ಕರ ದೇವರಿಗೆ ಮೊರೆ ಹೋದ ಅಂತ ತಾವು ಹೇಳೋದು. ಹೌದು, ಖಂಡಿತ ಒಳ್ಳೆಯ ವ್ಯಕ್ತಿಯಾಗಿ ಆತ ಹೊರ ಹೊಮ್ಮಲಿಲ್ಲ. ಆತನ ಕೊನೆಯ ದಿನಗಳಲ್ಲಿ ಹಿಂದೂ ದೇವರ ಮೊರೆ ಹೋಗ್ತಾನೆ. ಎಷ್ಟೋ ಬ್ರಾಹ್ಮಣರಿಗೆ ಗೋವುಗಳನ್ನ ದಾನವಾಗಿ ಕೊಡ್ತಾನೆ. ಈ ರೀತಿ ತಾನು ಎಷ್ಟೋ ಜನ ಮಂಡ್ಯಮ್ಮ ಅಯ್ಯಂಗಾರ್ ಅಂತ ಬ್ರಾಹ್ಮಣ ಹತ್ಯೆ ಆತನಿಗೆ ದೊಡ್ಡ ಶಾಪವಾಗಿ ಪರಿಣಮಿಸ್ತದೆ. ಈ ರೀತಿಯಾಗಿ ದಾನ ಧರ್ಮಗಳನ್ನು ಮಾಡ್ತಾನೆ, ಅವ ಪಾಪವನ್ನು ತೊಳೆಯುವುದಕ್ಕೋಸ್ಕರ ಮಾತ್ರ. ನೆಪೋಲಿಯನ್ಗೆ ಪತ್ರ ಬರೀತಾನೆ. ಯಾಕಂತ ಹೇಳಿದ್ರೆ ದೇಶಭಕ್ತ ಅಂತ ನಾವು ಹೇಗೆ ಹೇಳ್ಬೋದು ಅಂತ ಕೇಳಿದಾನೆ. ಯಾಕಂದ್ರೆ ಫ್ರೆಂಚ್ ನೆಪೋಲಿಯನ್ಗೆ ಪತ್ರ ಬರೆದಂತ ಉಲ್ಲೇಖ ಕೂಡ ನಮಗೆ ಚರಿತ್ರೆಯಲ್ಲಿ ಸಿಗ್ತದೆ. ಯಾಕಂದ್ರೆ ಅಖಂಡ ಭಾರತದ ಒಂದು ನಾವು ದೇಶಭಕ್ತಿಯನ್ನು ಹೊಂದಿರುವಂತ ಯಾವುದೇ ರಾಜ್ಯ ಇರ್ಬೋದು, ನಾಯಕರು ಆ ಥರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ನೆಪೋಲಿಯನ್ಗೆ ಮೊರೆ ಹೋಗ್ತಾನೆ, ಹಾಗೂ ಪರ್ಷಿಯನ್ ಭಾಷೆ ಮೇಲೆ ಒಲವಿತ್ತು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ನಾವು ನೋಡ್ಬೋದು, ಮಂಗಳೂರು ಅಂತ ಹೇಳುವುದು ಜಮಲಾಬಾದ್ ಮಾಡ್ತಾನೆ, ಕುಂದಾಪುರ ಎಂಬುದು ನಸ್ರಲಾಬಾದ್ ಮಾಡ್ತಾನೆ, ಮೈಸೂರು ಎಂಬುದು ನಜರಾಬಾದ್ ಮಾಡ್ತಾನೆ, ಮಡಿಕೇರಿ ಎಂಬುದು ಜಫರಾಬಾದ್. ಹಾಗೆ ಸರಿಸುಮಾರು 20 ರಿಂದ 22 ಊರಿಗಳ ಹೆಸರನ್ನು ಬದಲಾವಣೆ ಮಾಡ್ತಾರೆ. ಪರ್ಷಿಯನ್ ಹೆಸರುಗಳೇ ಸಕಲೇಶ್ಪುರ ಆಗ್ಲಿ, ಬಿದನೂರು, ಹಾಗೆ ಚಿಕ್ಕಮಗಳೂರು, ಕೆಲವಾರು ಕಡೆ 20 ರಿಂದ 22 ಊರಿನ ನಗರ, ಪ್ರಮುಖ ನಗರ ಹೇಳ್ಬೋದು. ಆ ನಗರಗಳನ್ನು ಪರ್ಷಿಯನ್ ಭಾಷೆಗೆ ಒಂದು ಬದಲಾವಣೆ ಹೇಳ್ತೇನೆ. ಸುಮಾರು ದಕ್ಷಿಣ ಭಾರತದಾದ್ಯಂತ 8,000ಕ್ಕೂ ಮಿಕ್ಕಿ ದೇವಸ್ಥಾನಗಳನ್ನ ಹಾಳುಗೆದ್ದಿದ್ದಾನೆ, ಪುಡಿಗೆದ್ದಿದ್ದಾನೆ. ಇವತ್ತು ಮಂಗಳೂರಲ್ಲಿ 27ರಲ್ಲಿ 25 ಚರ್ಚ್ಗಳನ್ನು ಧ್ವಂಸ ಮಾಡಿ 25 ಮಸೀದಿಗಳನ್ನು ನಿರ್ಮಿಸಿದ್ದಾನೆ. ಆ ನೆತ್ತರಕೆರೆ ಅಂತ ಊರಿದೆ. ಇವತ್ತು ಕಳೆದ ಬಾರಿ ಪ್ರತಿಭಟನೆ ಮಾಡುವಾಗ ಅಲ್ಲಿ ಒಬ್ಬರು ಮಿತ್ರ ರೊಸಾರಿಯಾ ಅಂತೇಳಿ ಅವರು ಬಹಳಷ್ಟು ಎಳೆಯಾಗಿ ಕ್ರಿಶ್ಚಿಯನ್ರ ಅಲ್ಲಿ ಸಾವು ನೋವುಗಳ ಬಗ್ಗೆ ಎಳೆಯಾಗಿ ಬಿಡಿಸಿ ಮಾತಾಡಿದ್ದಾರೆ. ಅವತ್ತು ಸುಮಾರು 60,000 ಮಂದಿಯನ್ನು ಅಲ್ಲಿ ಬಂದಿಯಾಗಿ ಕರ್ಕೊಂಡು ಹೋಗುವಾಗ ಯಾರು ಮಹಿಳೆಯರಿಗೆ ತೊಂದರೆ ಕೊಡುವಾಗ ಯಾಕೆ ಇವರು ಪ್ರತಿಭಟಿಸಿದಾಗ ಸುಮಾರು 4,000 ಮಂದಿಯನ್ನು ಅಲ್ಲಿ ನೆತ್ತರಕೆರೆ ಅನ್ನುವ ಪ್ರದೇಶದಲ್ಲಿ ಅಲ್ಲಿ ರಕ್ತದೋಕಳಿಯನ್ನು ನೆತ್ತರಕೆರೆ ಅಂತ ಹೆಸರಿದೆ ಅಲ್ಲಿ. ಹಲೋ 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 ಸರ್, ನಮಸ್ತೆ ಸರ್. ನಿಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ ಸರ್. ಫೇಸ್ಬುಕ್ ಅಲ್ಲಿದ್ದೇನೆ. ಓಕೆ, ಖಂಡಿತ ಸರ್, ಮಾತಾಡಿ ಅನಿಸಿಕೆ ಹೇಳಿ ಸರ್. ಸರ್ ಹೇಳಿ, ತಮ್ಮ ಅನಿಸಿಕೆ ಹೇಳಿ. ಹಾ ಹೇಳಿ ಸರ್. ಟಿಪ್ಪು ಜಯಂತಿ ನಾವು ರಾಜ್ಯ ಸರ್ಕಾರ ಮಾಡಿ ನೋಡಿ ನಾಳೆ ಅದಕ್ಕೆ ಪ್ರತಿ ಉತ್ತರವನ್ನು ನಾವು ವಿಶ್ವ ಪರಿಷತ್ ಬಜರಂಗ ನಾಳೆ ಅದಕ್ಕೆ ಪ್ರತಿ ಉತ್ತರ ನಾವು ಕೊಡ್ತೇವೆ ಹೇಳಲಿಕ್ಕೆ ಅನಿಸಿಕೆ ಉಂಟದೆ. ಇದಕ್ಕೆ ಮತ್ತೆ ಏನಾದ್ರು ನಾಳೆ ಹಲೋ ಕೇಳಿಸ್ತಲ್ಲ? ಹೇಳಿ ಸರ್, ಖಂಡಿತ ಹೇಳಿ ಸರ್. ಯಾರು ತಮ್ಮ ವಿಶ್ವ ಹಿಂದೂ ಪರಿಷತ್ ಅವರು ನಾಳೆ ಆಚರಿಸಿ ನೋಡ್ಲಿ, ನಾವು ತಕ್ಕ ಉತ್ತರ ಕೊಡ್ತೇವೆ ಅಂದ್ರೆ ವಿಶ್ವ ಹಿಂದೂ ಪರಿಷತ್ನವರು ಆ ರೀತಿಯ ಸಜ್ಜಾಗಿದ್ದಾರಾ? ಈಗ ಸರ್ಕಾರ ಉತ್ತರ ನೀಡಲೇಬೇಕು. ಯಾಕಂದ್ರೆ ನಾವು ಪ್ರತಿಭಟನೆ ಮಾಡಿಯೇ ಮಾಡ್ತೇವೆ.
ಇವರು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಆಚರಣೆ ಮಾಡುವುದಾಗಿದ್ರೆ ನಾವು ಖಂಡಿತ ನಮ್ಮ ಸಂಘಟನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ನಾಳೆ ಆ ಯಾವ ಬೆಲೆಯನ್ನು ತೆತ್ತಾದ್ರೂ ನಾವು ಪ್ರತಿಭಟನೆ ಮಾಡೇ ಮಾಡ್ತೇವೆ. ಯಾಕಂದ್ರೆ ನಮ್ಮ ನೋವು, ಆ ಹಿಂದೂ ಸಮಾಜದ ನೋವು ಅಷ್ಟೊಂದು ನೋವಿದೆ. ಈ ಟಿಪ್ಪು ಸುಲ್ತಾನ್ ಅಷ್ಟು ನೋವನ್ನು ಕೊಟ್ಟಿದ್ದಾನೆ. ಅಂದ್ರೆ ಸಾವು ಸಜ್ಜಾಗಿದ್ದೀರಿ ಈಗ? ಖಂಡಿತ ನಾವು ಯಾವುದೇ ಬೆಲೆ ತೆತ್ತಾದ್ರೂ ನಾಳೆ ಪ್ರತಿಭಟನೆ ಮಾಡೋದು ಖಂಡಿತ. ನಾನು ಶಿವಕುಮಾರ್ ಅಲ್ಲಿ ಕೇಳ್ತೇನೆ, ಪ್ರತಿಭಟನೆಗಳು ಆಗೋದು ಸಹಜ. 2015ರಿಂದ 2 ವರ್ಷದ ಆಚರಣೆ ಆಯಿತು. ಸಿದ್ದರಾಮಯ್ಯನವರ ಸರ್ಕಾರ ಮುಗೀತು, ಈಗ ಮೈತ್ರಿ ಸರ್ಕಾರ ಬಂತು, ಕುಮಾರಸ್ವಾಮಿಯವರ ಸರ್ಕಾರ ಬಂತು. ತಾವು ಕುಮಾರಸ್ವಾಮಿಯವರ ಸರ್ಕಾರಕ್ಕೆ ಬಿಜೆಪಿಯಿಂದ ಏನಾದರೂ ಮನವಿ ಮಾಡಿದ್ರ? ಅದಕ್ಕೆ ನಿಮಗೆ ಮನವಿಗೆ ಏನು ಪ್ರತ್ಯುತ್ತರ ಬಂದಿದೆ? ಖಂಡಿತವಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲ ಶಾಸಕರು ಅವರು ಪತ್ರ ಮುಖೇನ ಆಮಂತ್ರಣದಲ್ಲಿ ನಾವು ನಮ್ಮ ಹೆಸರು ಹಾಕಬೇಡಿ, ನಾವು ಭಾಗಿಗಳಾಗುವುದಿಲ್ಲ ಅನ್ನುವಂಥದ್ದು ಈ ಮೊದಲೇ ಹೇಳಿದ್ದಾರೆ. ಮೊದಲೇ ಪತ್ರಿಕಾಗೋಷ್ಠಿಯಾಗಿದೆ ಅಥವಾ ವಿಧಾನಸೌಧದಲ್ಲೇ ನಡೆಯುವಂಥ ಆ ಬಗ್ಗೆ ಚರ್ಚೆಗಳಾಗುವಂಥ ಸಂದರ್ಭದಲ್ಲಿ ಕೂಡ ಆ ಬಗ್ಗೆ, ಯಾಕಂತ ಹೇಳಿದರೆ ಹಿಂದಿನ ವರ್ಷದಿಂದಲೇ 2015ರಿಂದಲೇ ವಿರೋಧಗಳಾಗ್ತಾ ಇದೆ. ಯಾಕಂದರೆ ನಮ್ಮ ವಿರೋಧ ಪಕ್ಷದ ನಾಯಕರು ಇರ್ಬೋದು, ಯಡಿಯೂರಪ್ಪರ ನೇತೃತ್ವದಲ್ಲಿ ಇರ್ಬೋದು, ಎಲ್ಲ ಶಾಸಕರ ಆದಿಯಾಗಿ ಎಲ್ಲರೂ ಕೂಡ ಈ ವಿಚಾರವನ್ನು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ಪ್ರಾಯಶಃ ನಾನು ಒಂದು ಕ್ಲಿಪ್ಪಿಂಗ್ಸ್ ಇವತ್ತು ಇದರಲ್ಲಿ ನೋಡಿದೆ, ಬೆಂಗಳೂರಲ್ಲಿ ನಡೆಯುವಂಥ ಪ್ರತಿಭಟನೆ ಸಂದರ್ಭದಲ್ಲಿ ಒಂದು ಚಾನಲಲ್ಲಿ ನೋಡಿದೆ. ಪ್ರಾಯಶಃ ಮುಖ್ಯಮಂತ್ರಿ ಅವರು ಇದರಲ್ಲಿ ಭಾಗವಹಿಸಲ್ಲ ಅನ್ನುವಂಥ ವಿಚಾರ ಗಮನಕ್ಕೆ ಬಂದಾಗಾಯಿತು. ಸರ್ ಹೇಳಿ ಸರ್. ನಾನು ಸಂತೋಷ್ ಅಂತ. ಸಂತೋಷ್ ಅವರು ಹೇಳಿ. ಸಂತೋಷ್ ಅವರೇ ಹೇಳಿ. ಹೇಳಿ ನಾಳೆ ಟಿಪ್ಪು ಜಯಂತಿಯನ್ನು ರಾಜ್ಯ ಸರ್ಕಾರ ಮಾಡಿದ್ರೆ ನಾಳೆ ಏನಾದ್ರು ಅನೇತರ ಘಟನೆ ಆದ್ರೆ ಅದಕ್ಕೆ ಕುಮಾರಸ್ವಾಮಿ ಅವರೇ ನಮ್ಮ ಮುಖ್ಯಮಂತ್ರಿ ನೇರ ಹೊಣೆ ಆಗ್ತಾರೆ. ಯಾವುದೇ ಕಾರಣಕ್ಕೂ ಉಡುಪಿ ಜಿಲ್ಲೆಯಾದ್ಯಂತ ಯಾವುದೇ ಕಾರಣಕ್ಕೂ ಟಿಪ್ಪು ಜಯಂತಿ ಆಗಬಾರ್ದು. ಆದ್ರೆ ಇದಕ್ಕೆ ಪ್ರತಿರೋಧವನ್ನು ಬಜರಂಗದಳ ಮಾಡ್ತದೆ. ನಾಳೆ ಇದರ ಏನಾದ್ರು ಅನ್ನಿತರ ಘಟನೆ ಆದ್ರೆ ನೇರವಾಗಿ ರಾಜ್ಯ ಸರ್ಕಾರವೇ ಹೊಣೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ. ಅಂದ್ರೆ ತಾವು ಸಜ್ಜಾಗಿದ್ದೀರಿ ಹೋರಾಟ ಮಾಡ್ಲಿಕ್ಕೆ? ಖಂಡಿತ ನಾವು ಮಾಡ್ತೇವೆ. ಅದು ರಾಜ್ಯ ಸರ್ಕಾರ ಟಿಪ್ಪು ಜಯಂತಿ ಮಾಡಿ ನೋಡ್ಲಿ, ಅದಕ್ಕೆ ಪ್ರತಿಕಾರ ಉತ್ತರ ನಾವು ಕೊಡ್ತೇವೆ. ಹಾಗಾದ್ರೆ ನಾಳೆ ಕರಾವಳಿಯಲ್ಲಿ ಟಿಪ್ಪು ಜಯಂತಿ ಆಚರಣೆ ಆದ್ರೆ ಕರಾವಳಿ ಸ್ವಲ್ಪ ಉರಿಬಹುದು ಹೇಳ್ಬೋದು? ಉರಿಬಹುದು ಅಂತಲ್ಲ, ಮಾಡಿ ನೋಡ್ಲಿ. ಅವರು ಎಂತ ನಮ್ಮ ಹಿಂದೂಗಳ ತಾಳ್ಮೆಯನ್ನು ಪರಿಸರಿಸಿದ್ದಾರೆ. ಹಿಂದೂಗಳು ಎಷ್ಟು ಬೇಕಾದ್ರೂ ಬರ್ತಾರೆ ಎಂಬ ಅವರ ಮೂಢ ನಂಬಿಕೆಯನ್ನು ನಾವು ಅದಕ್ಕೆ ಪ್ರತಿ ಉತ್ತರವನ್ನು ನಾಳೆ ಕೊಟ್ಟುತ್ತೇವೆ. ನಾಳೆ ಅದರ ಏನಾದ್ರು ಅನ್ನಿತರ ಘಟನೆ ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಕುಮಾರಸ್ವಾಮಿ ಅವರೇ ಅದಕ್ಕೆ ನೇರ ಹೊಣೆ ಆಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇವತ್ತು ಯಾವುದೇ ರೀತಿಯಲ್ಲಿ ಹೇಳಿ ಪ್ರದೀಪ್ ಅವರು ಅವಾಗೊಂದು ಒಬ್ರು ಕಾಲರ್ ಕರೆ ಮಾಡಿದ್ರು. ಅವರೊಂದು ಮಾತನ್ನು ಹೇಳಿದ್ರು, ಇಸ್ರೋದಲ್ಲಿ ಟಿಪ್ಪು ಸುಲ್ತಾನ್ನ ಫೋಟೋ ನೋಡಿದ್ದೇನೆ ನಾನು ಅಂತ ಅಬ್ದುಲ್ ಕಲಾಂ ಹೇಳಿದ್ದಾರೆ ಅಂತ. ಅದ್ರ ಜೊತೆಗೆ ಅವರು ಅರಬ್ ಗಲ್ಫ್ ಕಂಟ್ರಿಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ವಾಹನದಲ್ಲಿ ಟಿಪ್ಪು ಸುಲ್ತಾನ್ನ ಫೋಟೋ ನೋಡಿದ್ದೇನೆ ಅಂತ. ಆದ್ರೆ ಕಾರ್ ಇದೆ. ಆ ಮಿತ್ರರಿಗೆ ಇನ್ನೊಂದು ವಿಚಾರ ಗೊತ್ತಿರಬೇಕು, ಏನಂದ್ರೆ ನಮ್ಮ ದೇಶದ ಬದ್ಧ ವೈರಿ ದೇಶ ಪಾಕಿಸ್ತಾನ. ಆ ಪಾಕಿಸ್ತಾನ ದೇಶ ಯಾವಾಗ ಸ್ವತಂತ್ರವಾಯಿತು, ನಮ್ಮಿಂದ ವಿಭಜನೆ ಆಗಿ ಹೋಯ್ತು, ಆ 1949ರಲ್ಲಿ ಪಾಕಿಸ್ತಾನ ದೇಶ ನಮ್ಮ ಬ್ರಿಟಿಷರ ಯುದ್ಧ ನೌಕೆ ಆದಂತಹ ಒಂದು HMS ಆ್ಯಂಡ್ ಸ್ಲೋ ಅನ್ನುವಂಥ ಒಂದು ನೌಕೆಯನ್ನ ಅವರು ಪರ್ಚೇಸ್ ಮಾಡಿ ಅದಕ್ಕೆ PNS ಟಿಪ್ಪು ಸುಲ್ತಾನ್ ಅಂತ ಹೆಸರನ್ನು ಇಡ್ತಾರೆ. ಇವತ್ತಿಗೂ ಸಹ ಒಂದು ಊರಿನ ಹೆಸರು ಇದೆ ಅಂತ ಕಾಣಬಹುದು. ಸಾಮಾಜಿಕ ಜಾಲತಾಣಗಳಲ್ಲಿ ತುಂಬಾ ಹರಿದಾಡ್ತಿದೆ. ಇದು 49ರ ಇತಿಹಾಸ ಅಲ್ಲ. ಆ ನಂತರ 3 ಯುದ್ಧ ನೌಕೆಗಳಿಗೆ ಅವರು ಟಿಪ್ಪು ಸುಲ್ತಾನ್ ಅಂತ ಹೆಸರಿಡ್ತಾರೆ. PNS ಟಿಪ್ಪು ಸುಲ್ತಾನ್ ಅಂತ ಹೆಸರನ್ನು ಇಟ್ಟಿದ್ದಾರೆ. ನಮ್ಮ ದೇಶದ ಒಬ್ಬ ರಾಜನ ಹೆಸರನ್ನ ನಮ್ಮ ವೈರಿ ದೇಶದ ಯುದ್ಧ ನೌಕೆ ಹೆಸರನ್ನು ಇಡ್ತಾರೆ ಅಂತಂದ್ರೆ ಯಾವ ಕಾರಣಕ್ಕೋಸ್ಕರ ಇಡ್ತಾರೆ? ಇದರ ಹಿಂದಿರೋದು ಇಷ್ಟೇ, ಮೂಲಭೂತವಾದ ಇಸ್ಲಾಂನಿಂದ ಒಟ್ಟಾಗ್ತಾರೆ. ಆ ಟಿಪ್ಪು ಸುಲ್ತಾನ್ ಯಾವುದಕ್ಕೋಸ್ಕರ ಹೋರಾಟ ಮಾಡಿರ್ಬೋದು? ಆತ ಕನ್ನಡ ಪ್ರೇಮಿ, ಶೃಂಗೇರಿಯ ಮಠಕ್ಕೆ ದುಡ್ಡು ಕೊಟ್ಟಿದ್ದಾನೆ, ಹಿಂದೂ ಬಾಂಧವರನ್ನು ಎಲ್ಲರನ್ನು ಸಮಾನವಾಗಿ ನೋಡಿದಾನಂತ ಆದ್ರೆ ಪಾಕಿಸ್ತಾನದಲ್ಲಿ ಆತನ ಹೆಸರನ್ನು ಇಡ್ತಿದ್ರು. ಯಾಕೆ ಅವರು ಸಂತ ಶಿಶುನಾಳ ಶರೀಫರನ್ನು ಇಡ್ಲಿಲ್ಲ ಯುದ್ಧ ನೌಕೆಗೆ? ಟಿಪ್ಪು ಸುಲ್ತಾನನ್ನೇ ಯಾಕೆ ಯಾವ ಕಾರಣಕ್ಕೋಸ್ಕರ ಇಟ್ಟಿದ್ದಾರೆ? ಇದನ್ನ ಟಿಪ್ಪು ಸುಲ್ತಾನನ ಅಭಿಮಾನಿಗಳು ಆ ವರ್ಗ ಇವತ್ತಾದ ಈ ವಿಚಾರವನ್ನ ಅರ್ಥ ಮಾಡಿಕೊಳ್ಬೇಕು. ಮತ್ತೊಂದು ಪ್ರದೀಪ್ ಅಲ್ಲಿ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಟಿಪ್ಪು ಜಯಂತಿ ಈಗ ನವೆಂಬರ್ ಬಂತಗಳಿಗೆ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಇರ್ಬೋದು, ವಾಟ್ಸಪ್ ಇರ್ಬೋದು, ಟ್ವಿಟರ್ ಇರ್ಬೋದು, ನಾವು ಹಲವಾರು ಕಡೆಯಲ್ಲಿ ನೋಡ್ತಿದ್ದೇವೆ. ಅದರಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳವರು ನವೆಂಬರ್ 10 ಕರಾಳ ದಿನವನ್ನೇ ಆಚರಿಸ್ತೇವೆ ಅಂತ ಹೇಳ್ತಾರೆ. ಅದರಲ್ಲಿ ಸಹ ಈಗ ನಾವು ನೋಡಿದ್ರಿಂದ ಒಂದು ಖಡ್ಗದ ಚಿತ್ರಗಳು ಬರ್ತಿದೆ. ಅದರಲ್ಲಿ ಏನೋ ಪರ್ಷಿಯನ್ನಲ್ಲಿ ನನ್ನ ಯಾರು ಧರ್ಮಕ್ಕೆ ಯಾರು ಒಂದು ಮಾಡೋದಿಲ್ಲ ಅವರಿಗೆ ವಿರೋಧವಾಗಿ ಇಡ್ಲಿತೇನೆ, ಈ ಖಡ್ಗ ಮೀಸಲು ಅಂತ ಬರ್ತಾ ಇದೆ. ಹಾಗೂ ಕೆಡವಿದಂಥ ಫೋಟೋಗಳು ಬರ್ತಿದೆ. ಮತ್ತು ಅವನ ಭಾವಚಿತ್ರ ಏನೋ ಇದು ಭಾವಚಿತ್ರವೆಲ್ಲ, ನಮ್ಮದು ತಿರುಚಲಾಗಿದೆ ಭಾವಚಿತ್ರಗಳು ಬರ್ತಿದೆ. ಈ ರೀತಿಯಾದಂಥ ಫೇಸ್ಬುಕ್ ಜಾಲತಾಣಗಳಲ್ಲಿ, ಸಾಮಾಜಿಕ ಜಾಲತಾಣಗಳಲ್ಲಿ ಬರೋದು ಎಷ್ಟು ಸರಿ ಎಷ್ಟು ತಪ್ಪು ಅಂತ ನೀವು ಹೇಳ್ತೀವಿ?
ಅಲ್ಲ, ಸಾಮಾಜಿಕ ಜಾಲತಾಣಕ್ಕೆ ಇವತ್ತು ಕಡಿವಾಣ ಹಾಕ್ಲಿಕ್ಕೆ ಆಗೋದಿಲ್ಲ. ಅದು ಅವರವರ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಪ್ರತಿಯೊಬ್ಬರಿಗಿದೆ. ತಮ್ಮ ತಮ್ಮ ಅಭಿಪ್ರಾಯಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಡ್ತಾರೆ. ಅಷ್ಟಕ್ಕೂ ಇವತ್ತು ಹಿಂದೂ ಸಮಾಜ ಜಾಗೃತಿಯಾಗಿದೆ. ಈ ಟಿಪ್ಪು ಸುಲ್ತಾನನ ಒಟ್ಟು ಇತಿಹಾಸವನ್ನು ಇವತ್ತು ಯುವಜನತೆ ಓದ್ತಾ ಇದೆ. ಅವತ್ತು ನಮ್ಮ ಏನು ಪಠ್ಯಪುಸ್ತಕದಲ್ಲಿ ಬಂದಿರುವಂತಹ ಗಿಣಿ ಪಾಠಗಳಿಗೆ ಇವತ್ತು ಕಟ್ಟು ಬಿದ್ದಿಲ್ಲ. ಸ್ವಲ್ಪ ಜನ ಯುವಕರಾದವರು ಬೇರೆ ಬೇರೆ ಪುಸ್ತಕಗಳನ್ನು ತೆಗೆದು ನೋಡ್ತಾರೆ, ಓದ್ತಾ ಇದ್ದಾರೆ. ಇವರು ಹಿರಿಯರಾದಂತಹ ಡಾಕ್ಟರ್ ಚಿದಾನಂದ ಮೂರ್ತಿ ಅವರು ಕೆಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ. ಮೂಲ ಇದರಲ್ಲಿ ಹುದುಗಿರುವಂತಹ ಟಿಪ್ಪು ಸುಲ್ತಾನ ಮುಖವಾಡ ಅಂತ ಒಂದು ಪುಸ್ತಕನ ಬರೆದಿದ್ದಾರೆ. ಅದನ್ನು ಓದಿರ್ಬೋದು, ಅದರಿಂದ ಪ್ರೇರಣೆಗೊಂಡು ಆಕರ್ಷಿತಗೊಂಡು ಬರೆದಿರ್ಬೋದು. ಅವರು ಬೇರೆ ಬೇರೆ ವಿಷಯಗಳನ್ನು ಬರೆದಿರು. ಯಾಕಂದ್ರೆ ಟಿಪ್ಪು ಸುಲ್ತಾನ್ ಖಡ್ಗದಲ್ಲಿ ಬರೆದಿದೆ, ಹೌದು, ಕಾಫಿರರನ್ನ ಅಲ್ಲಾಹನನ್ನ ನಂಬದವರನ್ನ ಕೊಲ್ಲೋದಕ್ಕೋಸ್ಕರ ನನ್ನ ಖಡ್ಗ ಗರ್ಜಿಸ್ತಾ ಇದೆ ಅಂತ ಪರ್ಷಿಯನ್ ಭಾಷೆಯಲ್ಲಿ ಆತ ಬರ್ಕೊಂಡಿದ್ದಾನೆ ಆ ಟಿಪ್ಪು ಸುಲ್ತಾನ. ಅದಕ್ಕೋಸ್ಕರ ಇವತ್ತು ಯುವಕರ ರಕ್ತ ಕುದೀತಾ ಇರ್ಬೋದು. ವಿರೋಧ ಇದೆ, ಖಂಡಿತ ವಿರೋಧ ಇದೆ. ಆದ್ರೆ ಈ ರೀತಿಯ ವಿರೋಧ ಮಾಡೋದು ಸರಿಯಾ? ಅಂದ್ರೆ ಆಚರಣೆ ಮಾಡಿದ್ರೆ ನಾವು ನಮ್ಮದು ಮಾಡಿ ಶುದ್ಧ, ನಮ್ಮ ತುಂಬಾ ತೀವ್ರ ವಿರೋಧ ಇದೆ. ಏನಾದ್ರೂ ಅಹಿತಕರ ಘಟನೆ ಆದ್ರೆ ಕುಮಾರಸ್ವಾಮಿ ಅವರು ನೇರ ಹೊಣೆ ಅಂತ ಹೇಳಿದ್ದಾರೆ. ಮತ್ತೊಂದು ವಿಷಯ ನೋಡ್ಬೇಕಾದ್ರೆ ಕುಮಾರಸ್ವಾಮಿ ಅವರು ಅವರ ವೈಯಕ್ತಿಕ ವಿಚಾರ ಕಾರಣಗಳಿಂದ ನಾಳೆ ಆಚರಣೆಗೆ ಬರ್ತಾ ಇಲ್ಲ. ಕುಮಾರಸ್ವಾಮಿ ಅವರು ತುಂಬಾ ಜಾಣರು. ಅವರು ಕಳೆದ ವರ್ಷ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಇವರು ಒಂದು ಮಾತನ್ನು ಹೇಳ್ತಾರೆ, ಯಾಕೋಸ್ಕರ ಮಾಡ್ಬೇಕು ಆತ ಇಷ್ಟೊಂದು ವಿರೋಧವಾಗಿದ್ರೆ ಟಿಪ್ಪು ಸುಲ್ತಾನ್ ಜಯಂತಿ ಯಾಕೋಸ್ಕರ ಮಾಡ್ಬೇಕಂತ ಹೇಳಿ ಏನೋ ಒಂದು ಹೋದ್ರು. ಈಗ ನಾಳೆ ಅವರಿಗೆ ಇನ್ನು ಯಾವ್ದೋ ಏನೋ ಒಂದು ಕಾರಣಕ್ಕೋಸ್ಕರ ಬರ್ತಾ ಇಲ್ಲ ಅಂತ. ತುಂಬಾ ಜಾಣರು ಅವರು, ಅವ್ರಿಗೆ ಗೊತ್ತಿದೆ. ಅಸೌಖ್ಯದ ನೆಪ ಕೊಟ್ಟಿರ್ಬೋದು, ಅಥವಾ ಅವರು ತುಂಬಾ ದೇವರನ್ನು ನಂಬ್ತಾರೆ. ಟಿಪ್ಪು ಸುಲ್ತಾನ್ ಧಾರಾವಾಹಿಯನ್ನು ತೆಗೆದ ಸಂಜಯ್ ಖಾನ್ ಆಗಿರ್ಬೋದು, ಸಂಪೂರ್ಣ ಮುಳುಗಿ ಹೋಗಿದ್ದಾನೆ. ಟಿಪ್ಪು ಸುಲ್ತಾನ್ ಖಡ್ಗವನ್ನು ತಂದಿರುವಂತಹ ವಿಜಯ ಮಲ್ಯ ಅವತ್ತು ಅದೇ ಊರಿಗೆ ಓಡಿ ಹೋಗಿದ್ದಾನೆ. ಈ ರೀತಿ ಇವ್ರಿಗೆ ಸ್ವಲ್ಪ ಏನೋ ಧಾರ್ಮಿಕ ಭಾವನೆಗಳು ಕಟ್ಟು ಬಿದ್ದು ನಂಬಿಕೆ ಇದೆ, ಅವರಿಗೆ ದೇವರ ಮೇಲೆ ನಂಬಿಕೆ ಇದೆ. ದಿನಗಳಲ್ಲಿ ನಾನೇನೋ ಆದ್ರೂ ಸ್ವಲ್ಪ ರಾಜಕೀಯ ಹೆಚ್ಚು ಕಮ್ಮಿ ಆಗ್ತೇನೆ ಎಂಬ ಸಿದ್ದರಾಮಯ್ಯನವರು ಟಿಪ್ಪು ಸುಲ್ತಾನ್ ಜಯಂತಿಯನ್ನ ಮಾಡಿ ಅವ್ರು ಹುಟ್ಟಾಕಿ ಸಿದ್ದರಾಮಯ್ಯ ಅವರು ಇವತ್ತು ಮೂಲೆ ಗುಂಪಾಗಿದ್ದಾರೆ. ಇವತ್ತು ಅವರು ಸರ್ಕಾರದಲ್ಲಿ ಅವರ ಮಾತಿಗೆ ಬೆಲೆ ಇಲ್ಲದಾಗಿ ಬಿಟ್ಟಿದೆ. ಅದೇ ರೀತಿ ಮುಂದೆ ತನ್ಗೇನಾದ್ರೂ ಆಗ್ಬಹುದು ಎನ್ನುವಂತ ಒಂದು ಭಯ, ಟಿಪ್ಪು ಸುಲ್ತಾನ್ನ ಭಯ. ಜಾಣ ನಿಲುವನ್ನು ತೋರಿದ್ದಾರೆ ಅಂತ ಹೇಳಿ. ಹೌದು, ಜಾಣ ನಿಲುವನ್ನು ತೋರಿದ್ದಾರೆ, ತುಂಬಾ ಜಾಣರವರು. ಕೊನೆಯದಾಗಿ ನಾನು ಶಿವಕುಮಾರ್ ಅಲ್ಲಿ ಸಮಯದ ಅಭಾವ ಆಯ್ತು, ಕೊನೆಯದಾಗಿ ಟಿಪ್ಪು ಜಯಂತಿ ಸರ್ಕಾರದ ಕಡೆಯಿಂದ ಆಚರಣೆ, ತಮ್ಮ ಅನಿಸಿಕೆ ಏನು ಹೇಳ್ತೀರಿ? ಖಂಡಿತವಾಗಿ ನಾವು BJPಯಿಂದ ಇದನ್ನು ವಿರೋಧಿಸ್ತೇವೆ. ಇವತ್ತು ರಾಜ್ಯ BJPಯಿಂದ ಬಂದ ನಿರ್ದೇಶನದಂತೆ ರಾಜ್ಯಾದ್ಯಂತ ಇವತ್ತು ಪ್ರತಿಭಟನೆ ನಡೆದಿದೆ. JDS ಕಾಂಗ್ರೆಸ್ ನೇತೃತ್ವದ ಮೈತ್ರಿ ಸರ್ಕಾರದ ಜನವಿರೋಧಿ ನೀತಿಯ ಒಂದು ಭಾಗವಾಗಿ ನಡೀತಾ ಇರುವಂಥ ಟಿಪ್ಪು ಸುಲ್ತಾನ್ ಜಯಂತಿ ನಡೀಲೇಬಾರ್ದು, ಈ ಸಲವೂ ನಡೀಬಾರ್ದು, ಮುಂದೆ ನಡೀಬಾರ್ದು ಅನ್ನುವಂಥ ಒಂದು ತೀರ್ಮಾನವನ್ನು ರಾಜ್ಯ BJP ಕೈಗೊಂಡಿದೆ. ಅದೇ ರೀತಿ ಉಡುಪಿಯಲ್ಲಿ ಕೂಡ ಒಂದು ಒಳ್ಳೆಯ ರೀತಿಯ ಪ್ರತಿಭಟನೆ ಆಗಿದೆ. ನಾಳೆ ಪ್ರಾಯಶಃ ಇದು ಜಯಂತಿ ಆಚರಣೆ ಆಗುವುದಿಲ್ಲ ಅನ್ನುವಂಥ ಒಂದು ಆತ್ಮವಿಶ್ವಾಸದಿಂದ ನಾವಿದ್ದೇವೆ. ಪ್ರಾಯಶಃ ಇವತ್ತು ನಾವು ಖಂಡಿತವಾಗಿ ಮುಸ್ಲಿಂ ವಿರೋಧಿಯಾಗಿ ಇದನ್ನು ನಾವು ಮಾಡ್ತಾ ಇಲ್ಲ. ಉದಾಹರಣೆಗೆ ಯಡಿಯೂರಪ್ಪ ನೇತೃತ್ವದ BJP ಸರ್ಕಾರದಲ್ಲಿ ಹಜ್ ಭವನ್ ನಿರ್ಮಾಣಕ್ಕೆ ಯಡಿಯೂರಪ್ಪನವರು ಅನುದಾನವನ್ನು ಕೊಟ್ಟಿದ್ದಾರೆ. ಅದನ್ನು ಉದ್ಘಾಟನೆ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಉದ್ಘಾಟನೆ ಮಾಡಿದರು. ಇವತ್ತು ನೂತನ ಸಚಿವರಾದ ಜಮೀರ್ ಅಹಮದ್ ಅವರು ಪ್ರಾಯಶಃ ಹೇಳ್ತಾ ಇದ್ದಾರೆ ಅದಕ್ಕೆ ಟಿಪ್ಪು ಸುಲ್ತಾನ್ ಅವರ ಹೆಸರು ಇಡಬೇಕು ಅನ್ನುವಂಥದ್ದು. ನಾನು ಸುದ್ದಿ ಜಾಲತಾಣದಲ್ಲಿ ಇವತ್ತೇ ನೋಡಿದೆ ಅದನ್ನು. ಹಾಗಾಗಿ ಇಂಥ ಒಂದು ಕೆಲಸ ಕಾರ್ಯಗಳು ಆಗ್ತಾ ಇದೆ ಟಿಪ್ಪುವನ್ನು ವೈಭವೀಕರಿಸುವ ನಿಟ್ಟಿನಲ್ಲಿ. ಅದೇ ರೀತಿಯಲ್ಲಿ ಇನ್ನು ಒಂದು ವಿಷಯವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಾಲಚಕ್ರ ಬದಲಾವಣೆ ಆಗ್ತಾ ಇರ್ತದೆ. ಕಾಲಯ ತಸ್ಮೈ ನಮಃ ಅಂದಾಗೆ ಇವತ್ತು ಆದಿತ್ಯನಾಥ್ ಯೋಗಿ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿ ಒಂದು ಒಳ್ಳೆಯ ಉತ್ತಮ ವಾತಾವರಣ ಆಗ್ತಾಯಿದೆ ನೋಡಿ. ಇವತ್ತು ಫೈಜಿಯಾಬಾದ್ ಅಯೋಧ್ಯೆ ಆಯಿತು, ಅಲಹಾಬಾದ್ ಪ್ರಯಾಗ್ರಾಜ್ ಆಗಿದೆ, ಅಹಮದಾಬಾದ್ ಕರ್ಣಾವತಿ ಆಗುತ್ತೆ, ಔರಂಗಾಬಾದ್ ಸಂಭಾಜಿನಗರ ಆಗುತ್ತೆ. ಹಾಗಾಗಿ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗಲಿಲ್ಲ, ಖಂಡಿತ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಔರಂಗಜೇಬ್ ಕಾಲದಲ್ಲಿ ಎಲ್ಲ ಕೆಲವು ಆಗಿರುವಂಥದ್ದು ಅದನ್ನು ಇವಾಗ ಸರಿಪಡಿಸುವಂಥ ಸಂದರ್ಭ ಬಂದಿದೆ. ಹಾಗಾಗಿ ಕಾಲಕ್ಕೆ ಸರಿಯಾಗಿ ಅದು ಕಾಲಾಯ ತಸ್ಮೈ ನಮಃ ಅನ್ನುವ ರೀತಿಯಲ್ಲಿ ಎಷ್ಟೇ ರೀತಿಯ ದಾಳಿಗಳನ್ನು ಭಾರತ ತಡ್ಕೊಂಡಿದೆ, ಇನ್ನು ಮುಂದಕ್ಕೂ ತಡ್ಕೊಳ್ತದೆ. ಏನಾದರೂ ಕಡೆಗೆ ಒಳ್ಳೆಯ ಒಂದು ಅಂತಿಮವಾಗಿ ಸತ್ಯದ ಜಯ ಆಗ್ತದೆ ಅನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪ್ರದೀಪ್ ಅವರು ಕೊನೆಯದಾಗಿ ಏನು ಹೇಳ್ತೀರಿ ನಾಳೆಯ ಟಿಪ್ಪು ಜಯಂತಿ? ನಿಮ್ಮ ಸ್ಪಂದನ ವಾಹಿನಿಯ ಮೂಲಕ ನಾನು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಮನವಿ ಮತ್ತೆ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಏನಂದ್ರೆ ಟಿಪ್ಪು ಸುಲ್ತಾನ ಜಯಂತಿಯನ್ನು ಒಂದು ವಿವಾದಾಸ್ಪದ ವ್ಯಕ್ತಿಯ ಜಯಂತಿಯನ್ನು ಮಾಡ್ತಾ ಇದ್ದಾರೆ. ಇದರಿಂದ ಸಮಸ್ತ ಹಿಂದೂ ಸಮಾಜಕ್ಕೆ ಮಾತ್ರ ಅಲ್ಲ, ಕ್ರೈಸ್ತ ಸಮಾಜಕ್ಕೂ, ಮಂಗಳೂರಿನ ಕ್ರೈಸ್ತ ಸಮಾಜಕ್ಕೂ ನೋವಾಗಿದೆ. ಈ ಜಯಂತಿಯನ್ನು ನೀವು ನಾಳೆ ಮಾಡುವುದೇ ಆದ್ರೆ ನಾವು ಅದನ್ನು ಯಾವುದೇ ಬೆಲೆ ತತ್ತಾದ್ರೂ ನಿಲ್ಲಿಸ್ತೇವೆ, ವಿರೋಧಿಸ್ತೇವೆ. ಅದರ ಜೊತೆಗೆ ನಾವು ಟಿಪ್ಪು ಸುಲ್ತಾನ್ ಜಯಂತಿಯ ಆ ಸಂದರ್ಭದಲ್ಲಿ ಮಡಿಕೇರಿಯಲ್ಲಿ ಕುಟ್ಟಪ್ಪನವರು ನಮ್ಮ ವಿಶ್ವ ಹಿಂದೂ ಪರಿಷತ್ನ ಕಾರ್ಯದರ್ಶಿಯನ್ನು ನಾವು ಕಳ್ಕೊಂಡಿದ್ದೇವೆ. ಅಂತಹ ಘಟನೆಗಳು ಮರುಕಳಿಸೋದಿಲ್ಲ. ಅಂತಹ ಘಟನೆಗಳಿಗೆ ವ್ಯತಿರಿಕ್ತವಾದಂತಹ ಘಟನೆಗಳು ನಾಳೆ ಸಂಭವಿಸಬಹುದು. ಒಂದು ವೇಳೆ ಇವರು ಟಿಪ್ಪು ಸುಲ್ತಾನ್ ಜಯಂತಿಯನ್ನು ಮಾಡುವುದೇ ಆದರೆ ನಾವು ಎಲ್ಲ ವಿರೋಧ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಸನ್ನದ್ಧರಾಗಿದ್ದೇವೆ ಅಂತ ಈ ಮೂಲಕ ಹೇಳ್ತೇನೆ ನಾನು. ಓಕೆ, ಇಬ್ಬರು ಅತಿಥಿಗಳಿಗೆ ಧನ್ಯವಾದ ಹೇಳ್ತೇನೆ. ನೋಡಿದ್ರಲ್ಲ ವೀಕ್ಷಕರೇ,
ಒಂದು BJP ಯವರಿಂದ ಪ್ರತಿಭಟನೆಗಳು ನಡೆದ ಆಯಿತು, ಅವನು ಒಬ್ಬ ಆದರ್ಶ ವ್ಯಕ್ತಿ ಅಲ್ಲ, ಅವನ ವಿರೋಧ ಮಾಡ್ತೇವೆ, ಸರ್ಕಾರದ ಹಾಗೂ ಆಚರಣೆಗಳಲ್ಲಿ ನಮ್ಮ ರಾಜಕೀಯ ಇಲ್ಲ ಅಂತ ಹೇಳುದು. ಹಾಗಲ್ಲಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವತಿಯಿಂದ ಅವನು ನಮ್ಮ ಧಾರ್ಮಿಕ ಭಾವನೆಗಳಿಗೆ ಉಂಟು ಮಾಡಿದ್ದಾರೆ. ಹಾಗೆ ಪ್ರಮುಖವಾಗಿ ಕರಾವಳಿ ಭಾಗಕ್ಕೆ ತುಂಬ ಒಂದು ಧಾರ್ಮಿಕ ಧಕ್ಕೆ ಉಂಟು ಮಾಡಿದ್ದಾನೆ. ವಿಶ್ವ ಹಿಂದೂ ಸಂಘಟನೆಗಳಲ್ಲದೆ, ಹಿಂದೂ ಭಾವನೆಗಳಲ್ಲದೆ ಕ್ರಿಸ್ತರಿಗೂ ತುಂಬ ಒಂದು ನೋವನ್ನುಂಟು ಮಾಡಿದ್ದಾನೆ. ಜಿಲ್ಲಾಡಳಿತ ಆಗಲಿ ಸರ್ಕಾರದವರಾಗಲಿ ನಮ್ಮ ಕರಾವಳಿಯಲ್ಲಿ ಏನಾದರೂ ಟಿಪ್ಪು ಜಯಂತಿಯನ್ನು ಆಚರಿಸಿದ್ದಾದರೆ, ಏನಾದರೂ ನಮ್ಮ ಪ್ರತಿಭಟನೆ ಶತಸಿದ್ಧ ಅದರಲ್ಲಿ ಏನಾದರೂ ಅಡಕುಂಟು ಮಾಡಲಿ, ತೊಂದರೆ ಇದ್ದರಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ನೇರ ಹೊಣೆ ಅಂತಾರೆ. ಹಾಗಾದರೆ ನಾಳೆ ಯಾವ ರೀತಿಯಲ್ಲಿ ಆಗಿ ಟಿಪ್ಪು ಜಯಂತಿ ಆಚರಣೆ ಆಗುತ್ತೆ, ಯಾವ ರೀತಿಗಳ ಪರ ವಿರೋಧ ನೋಡ್ತೇವೆ ಅಂತ ಹೇಳ್ತಾ, ನಾಳೆ ಏನೆಲ್ಲ ಆಗ್ತೇವೆ ಅಂತ ನೋಡ್ತಾ ಈ ಒಂದು ನೇರ ಪ್ರಸಾರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಸುದ್ದಿ ಹಾಗೂ ಮನರಂಜನೆಗೆ ನೋಡ್ತಾ ಇರಿ ಸ್ಪಂದನ.